ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಜೈ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರು ಭ್ರಷ್ಟ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 16ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡಿದ್ವಿ. ಇವತ್ತು ಮುಂದುವರಿತಾ 17ನೇ ಶ್ಲೋಕದಿಂದ 28 ಶ್ಲೋಕ ಇದೆ. ನೀವು 28 ಆಗ್ಲಿಕ್ಕಿಲ್ಲ, ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 17ನೇ ಶ್ಲೋಕ. ಹರೇ ಕೃಷ್ಣ. ಮಾತಾಜಿ ಇದ್ದೀರಲ್ಲ ನೀವು? ಹಾ ಮಾತಾಜಿ, ನಿನ್ನೆ ಅಲ್ಲಿ ಸುಮ್ನೆ ಬಾ ಅಂದ್ರು ಹೋದೆ, ಅವ್ರು ಬಿಡ್ಲೇ ಇಲ್ಲ ಮಾತಾಜಿ. ನಂಗೆ ಬಾಗ್ಲಿ ಕಟ್ಟಿ ನಿಂತಿರು. ಇರ್ಲಿ. ನಿನ್ನೆ ಎಲ್ಲಿವರೆಗೂ ಆಗಿತ್ತು ನನಗೂ ಕೂಡ ನೆನಪಿಲ್ಲ. ಫಸ್ಟ್ ಇಂದಾನೆ ಹೇಳ್ಸಿ. ಯಾರ್ಯಾರು? AP ಸುಮಿತ್ರಮ್ಮ, ಮಲಜಮ್ಮ ಮಾತಾಜಿ ಮತ್ತೆ ಕೃಷ್ಣಮೂರ್ತಿ ಪ್ರಭುಜಿ, 3 ಜನರು ರೆಡಿ ಆಗಿ 17ನೇ ಶ್ಲೋಕವನ್ನ ಹೇಳಲಿಕ್ಕೆ. ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 17ನೇ ಶ್ಲೋಕ. ಶ್ರದ್ಧಯಾ ಪರಯಾ ತಪ್ತಂ
ತಪಸ್ತತ್ ತ್ರಿವಿಧಂ ನರೈಃ ತಪಸ್ತತ್ ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಉಚ್ಚಾರಣೆ ಶ್ರದ್ಧಯ ಪರಯಾ ತಪ್ತಂ ತಪಸ್ತತ್ ತಪಸ್ತತ್ ಬಿಡಿಸಿದಾಗ ತಪಃ ತತ್ ಅಂತ ಆಗುತ್ತೆ. ಕೂಡಿ ಹೇಳಿ ತಪಸ್ತತ್. ವ್ಯಂಜನ ಇದೆ. ತಪಸ್ತತ ತಪ್ಪು. ತಪಸ್ತತ್ ಸರಿ. ತ್ರಿವಿಧಂ ದೊಡ್ಡ ಇದೆ. ತ್ರಿವಿಧಂ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಬಾಯಿಂದ ಉಚ್ಚಾರಣೆ ಧಂ. ತ್ರಿವಿಧಂ ಜನರಲ್ ಆಗಿ ಹೇಳ್ಬಿಟ್ರೆ ಅದು ಉಚ್ಚಾರಣೆ ಭೇದ ಆಗೋಗ್ಬಿಡುತ್ತೆ. ತ್ರಿವಿಧಂ ನರೈಹಿ ಐಹಿ ಹಿ ಬರ್ಬೇಕಲ್ಲಿ ವಿಸರ್ಗ. ಅಫಲಾಕಾಂಕ್ಷಿಭಿರ್ಯುಕ್ತೈಹಿ ಬಿಡಿಸಿದಾಗ ಅಫಲ ಆಕಾಂಕ್ಷಿಭಿಹಿ ಅಂತ 2 ಪದಗಳಾಗುತ್ತೆ. ಇಲ್ಲಿ ಅಫಲ ನೋಡಿ, ಫ ಅಲ್ಲ. ಫ ಅಂದಾಗ ಬಾಯಿ ಎರಡು ನಮ್ಮ ತುಟಿಗಳು ತಕ್ಕೊಳ್ಳುತ್ತೆ. ಎರಡು ನಮ್ಮ ತುಟಿಗಳು ಕೂಡ್ಬೇಕು. ಆ ಫ ಹೇಳ್ಬೇಕು ನಾವು. ಅಫಲ 2 ತುಟಿ ಕೂಡ್ಬೇಕು. ಅಫಲ ಕಾಂಕ್ಷಿಭಿರ್ಯುಕ್ತೈಹಿ ಕೂಡಿ ಹೇಳಿ. ಒಂದ್ ವೇಳೆ ಕೂಡಿ ಹೇಳಿಕ್ ಆಗ್ಲಿಲ್ಲ ಅಂದ್ರೆ ಅಫಲಾಕಾಂಕ್ಷಿ ಅಫಲಾಕಾಂಕ್ಷಿಭಿಹಿ ಯುಕ್ತೈಹಿ ಅಂತ 2 ಪದ ಮಾಡಿ. ಅಲ್ಲಿ ಯುಕ್ತೈಹಿ ಅಲ್ಲಿ ಅರ್ಕಾವಳಿ ಬರಲ್ಲ. ಅರ್ಕಾವಳಿ ಬದಲಾಗಿ ಬಿಗೆ ವಿಸರ್ಗ ಬರುತ್ತೆ. ಅಫಲಾಕಾಂಕ್ಷಿಭಿಹಿ ಯುಕ್ತೈಹಿ. ಸಾತ್ವಿಕಂ ಇಲ್ಲಿ ನೋಡಿ ಕಾಂಕ್ಷಿ ಕಕೆ ಶವತ್ತಿದೆ. ಸೊ ಹಾಗಾಗಿ ದೊಡ್ಡ ಷಟ್ಕೋನ ಶ ಇರೋದ್ರಿಂದ ರೋಲ್ ಮಾಡ್ಬೇಕು ನಾಲ್ಗೆನ. ಕಾಂಕ್ಷಿ ಭಿರ್ಯುಕ್ತೈಹಿ ದೊಡ್ಡ ಭ ಇದೆ. ಭಿರ್ಯುಕ್ತೈಹಿ ಕಕೆ ತವತ್ತು ಐ ಮತ್ತೆ ಹೀನೇ ಬರುತ್ತೆ ಅಲ್ಲಿ. ತೈಹಿ ಸಾತ್ವಿಕಂ ಪರಿಚಕ್ಷತೆ. ಸರಳವಾಗಿದೆ. ಉಳಿದಿದ್ದೆಲ್ಲೂ ಕೂಡ ಓಕೆ. ಸೊ ಇದರೊಂದು ಅರ್ಥನ ತಿಳ್ಕೊಳ್ಳೋಣ. ಶ್ರದ್ಧಯಾ ಪರಯ. ಇಲ್ಲಿ ಶ್ರದ್ಧಯಾ ಪರಯ ಅಂದ್ರೆ ಪರಯ ಅಂದ್ರೆ ದಿವ್ಯವಾದಂಥದ್ದು ಅಂತ. ಏನ್ ದಿವ್ಯವಾಗಿದೆ? ಶ್ರದ್ಧೆ. ಹಾಗಾಗಿ ಶ್ರದ್ಧಯಾ ಪರಯ ಅಂದ್ರೆ ಪರಮ ಶ್ರದ್ಧೆಯಿಂದ. ತಪ್ತಂ ಅಂತ ಹೇಳ್ತಾ ಇದ್ದಾರೆ, ಆಚರಿಸಲ್ಪಟ್ಟ. ಮತ್ತೆ ಮುಂದಿನ ಒಂದ್ ಪದ ಇದೆ ತಪಸ್ತತ್ ತಪಃ ಅಂತ ಹೇಳಿ. ಸೊ ಹಾಗಾಗಿ ಫಸ್ಟ್ ಒಂದ್ ಚರಣ ಏನ್ ಬರುತ್ತೆ ಅಂದ್ರೆ ಶ್ರದ್ಧಯಾ ಪರಯಾ ತಪ್ತಂ ತಪಃ ಅಂತ ಹೇಳಿ ತಗೊಳ್ತಾರೆ. ಅಂದ್ರೆ ಪರಮ ಶ್ರದ್ಧೆಯಿಂದ ಆಚರಿಸಲ್ಪಡುವಂತ ತಪಸ್ಸು. ಆಮೇಲೆ ತ್ರಿವಿಧಂ ನರೈಹಿ. ತ್ರಿವಿಧಂ ಅಂತಂದ್ರೆ ಅದು 3 ವಿಧವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ನರೈಹಿ ಅಂತಂದ್ರೆ ಮಾನವರಿಂದ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮಾನವರಿಂದ ನೆರವೇರಿಸಲಾಗತ್ತೆ ಅಂತ ಈ ತರ ಬರುತ್ತೆ. ತ್ರಿವಿಧಂ ನರೈಹಿ ಅಂದ್ರೆ 3 ವಿಧವಾಗಿದ್ದು ಮಾನವರಿಂದ ನೆರವೇರಿಸಲ್ಪಡತ್ತೆ ಅಂತ 2ನೇ ಲೈನ್ ಹೇಳುತ್ತೆ. ಅಫಲಾಕಾಂಕ್ಷಿಭಿರ್ಯುಕ್ತೈಹಿ. ಯಾಕೆ ಅಲ್ಲಿ ಮಾನವರಿಂದ ನೆರವೇರಿಸಲ್ಪಡತ್ತೆ ಅಂತ ಹೇಳಿ ಹೇಳ್ತಾರೆ. ಯಾಕೆಂದ್ರೆ ತಪಸ್ಸನ್ನ ಯಾವ ಪ್ರಾಣಿಗಳಿಗೆ ಮಾಡ್ಲಿಕ್ಕೆ ಆಗಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಕೇವಲ ಏಕೈಕ ಮಾನವ ಜೀವಿ ಅವನು ಮಾತ್ರ ಈ ಒಂದು ತ್ರಿವಿಧವಾದಂತಹ ತಪವನ್ನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಹೇಳ್ತಾ ಇರುವಂತದ್ದು ಮಾನವರಿಂದ ನೆರವೇರಿಸಲ್ಪಡುವಂತಹ ತ್ರಿವಿಧವಾದಂತಹ ಈ ತಪ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಫಲಾಕಾಂಕ್ಷಿಭಿರ್ಯುಕ್ತೈಹಿ ಅಂದ್ರೆ ಅಫಲ. ಅಫಲ ಅಂದ್ರೆ ಏನು? ಫಲಾಪೇಕ್ಷೆ ಇಲ್ಲದ್ದು. ಫಲ ಅಫಲ ಅಂದ್ರೆ ಫಲ ಇಲ್ಲದೆ ಇರುವಂತದ್ದು. ಆಕಾಂಕ್ಷಿಭಿಹಿ ಅಂತಂದ್ರೆ ಫಲಾಪೇಕ್ಷೆ ಇಲ್ಲದ್ದು ಅಂತ ಹೇಳುತ್ತೆ. ಫಲಾಪೇಕ್ಷೆ ಇಲ್ಲದೆ ಮಾಡುವ ಜನರಿಂದ ಇದು ನೆರವೇರಿಸಲಾಗುವಂತದ್ದು ಅಂತ ಹೇಳ್ತಾರೆ. ಅಂದ್ರೆ ಯುಕ್ತೈಹಿ ನೋಡಿ ಅಲ್ಲಿ ಮೇಲೆ ಇದೆಯಲ್ಲ ತ್ರಿವಿಧಂ ನರೈಹಿ ಅಂತ, ಅದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗ್ಬಿಡುತ್ತು ಅಲ್ಲಿ ಮೇಲಿನ ಒಂದು ಇದಕ್ಕೆ ಚರಣಕ್ಕೆ. ಇನ್ಕಂಪ್ಲೀಟ್ ಅಂದ್ರೆ ಹೇಗೆ? 3 ವಿಧವನ್ನ ಮಾನವರಿಂದ ಅಂತ ಮಾತ್ರ ತ್ರಿವಿಧಂ ನರೈಹಿ ಅಷ್ಟೇ ಆಗತ್ತೆ. ಯುಕ್ತೈಹಿ ಅಂತ ಏನ್ ಮುಂದೆ ಬಂತಲ್ಲ 3ನೇ ಚರಣ, ಅಫಲಾಕಾಂಕ್ಷಿಭಿರ್ಯುಕ್ತೈಹಿ. ಯುಕ್ತೈಹಿ ಅನ್ನುವಂತಹ ಪದ ತೋರಿಸುತ್ತೆ ತೊಡಗಿದವರಿಂದ ಅಂತ, ನೆರವೇರಿಸಿದವರಿಂದ ಅಂತ. ಸೊ ಹಾಗಾಗಿ ಈ 3 ಗುಣಗಳನ್ನ ಮಾನವರಿಂದ ನೆರವೇರಿಸಿದಾಗ ಅಂತ ಹೇಳಿ ಮುಂದಿನ ಸೆಂಟೆನ್ಸ್ಗೆ ಕೂಡ್ಕೊಳ್ಳುತ್ತೆ. ಆಮೇಲೆ ಸಾತ್ವಿಕಂ ಪರಿಚಕ್ಷತೆ. ಅಂದ್ರೆ ಸಾತ್ವಿಕ ಗುಣದ್ದು ಎಂದು ಕರೆಯಲಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸಾತ್ವಿಕಂ ಪರಿಚಕ್ಷತೆ ಎಂದು ಕರೆಯಲಾಗತ್ತೆ. ಸಾತ್ವಿಕ ಗುಣದು ಎಂದು ಕರೆಯಲಾಗತ್ತೆ. ಏನನ್ನ ಕರೆಯಲಾಗತ್ತೆ ಅದು ನಾವೇ ತಿಳ್ಕೊಬೇಕು. ಯಾಕಂದ್ರೆ ಭಗವಂತ ಹೇಳ್ತಾ ಇರೋದೇನು ಮೇಲೆ 1ನೇ ಲೈನ್ ಅಲ್ಲಿ ತಪಸ್ಸು. ತಪ್ತಂ ತಪಸ್ತತ್. ತಪದ ಕುರಿತಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಂದು ಕರೆಯಲಾಗತ್ತೆ ಅಂದ್ರೆ ತಪಸ್ಸನ್ನ ಸತ್ವಗುಣದ ತಪಸ್ಸೆಂದು ಕರೆಯಲಾಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು.
ಸೊ ಒಟ್ಟಾರೆ ಇದು ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಮೊದಲೇನ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ, ಶ್ರದ್ಧೆಯ ಪರ್ಯಾತಪ್ತಂ, ಪರಮ ಶ್ರದ್ಧೆಯಿಂದ ಆಚರಿಸಲ್ಪಡುವ ತಪಸ್ಸು 3 ವಿಧಗಳಿಂದ ಮಾನವರಿಂದ ನೆರವೇರಿಸಲಾಗುತ್ತೆ. ಅಫಲಾಕಾಂಕ್ಷಿ ಬಿರ್ಯುಕ್ತೈಹಿ, ಸೊ ಇದು ಫಲಾಪೇಕ್ಷೆ ಇಲ್ಲದೆ ಮಾಡುವುದಾಗಿದೆ. ಸೊ ಅಂತ ತಪಸ್ಸನ್ನ ಸತ್ವಗುಣ ತಪಸ್ಸು ಎಂದು ಕರೆಯಲಾಗುತ್ತೆ ಅಂತ 4ನೇ ಚರಣ ಹೇಳುತ್ತೆ. ಒಟ್ಟಾರೆ ಅರ್ಥ ಏನು ಅಂದ್ರೆ, ಪರಮ ಶ್ರದ್ಧೆಯಿಂದ ಫಲಾಪೇಕ್ಷೆ ಇಲ್ಲದೆ ಆಚರಿಸಲ್ಪಡುವ ತಪಸ್ಸು ಸತ್ವಗುಣದ ತಪಸ್ಸು ಎಂದು ಹೇಳಲಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಈಗ ಯಾರು 3 ಜನ ಹೆಸರು ಹೇಳಿದೀವಲ್ಲ, ಅವರು ಹ್ಯಾಂಡ್ ರೈಸ್ ಮಾಡಿ, ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹ್ಯಾಂಡ್ ರೈಸ್ ಮಾಡಿದವರು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಶ್ರದ್ಧಯ ಪರಯ ತಪ್ತಂ ತಪಸ್ತತ್ರಿವಿಧಂ ನರೈ ಅಫಲಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿಲಿ ನರೈಹಿ ಹೇಳ್ಬೇಕು ನೀವು. ವಿಸರ್ಗ ನರೈ ನರೈ ಉಳಿದಿದೆಲ್ಲ ಸರಿ ಇದೆ ಮಾತಾಜಿ. ವೆರಿ ನೈಸ್, ವೆರಿ ನೈಸ್. ಶ್ಲೋಕ 17. ಶ್ರದ್ಧಾಯ ಪರಾಯ ತತ್ಪಂ ತಪಸ್ಸ ತ್ರಿವಿಧಂ ನರೈ ಫಲಾಕಾಂಕ್ಷಿರ್ಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಮಾತಾಜಿ ಎಲ್ಲಿ ತಪ್ಪಾಯ್ತು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಶ್ರದ್ಧಾಯ ಪರಯ ತಪ್ತಂ ತಪಸ್ತ್ರಿವಿಧಂ ನರೈ ಫಲಾಕಾಂಕ್ಷಿ ಬಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಪರಾಯ ತಪ್ತಂ. ಪ್ರಭುಜಿ ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಓದ್ತೇನೆ ಮಾತಾಜಿ. ಶ್ಲೋಕ ಕೇಳ್ತಾ 17 ಉಂಟು. ಕೇಳ್ತಾ ಉಂಟಾ? ಶ್ರದ್ಧಾಯ ಪರಯ ತಪ್ತಂ ತಪಸ್ತತ್ರಿವಿಧಂ ನರೈ ಅಫಲಾಕಾಂಕ್ಷಿ ಬಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಅದು ನಿಮ್ದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಪ್ರಭುಜಿ, ಕೇಳಿಸ್ಲಿಲ್ಲ. ಇನ್ನೊಬ್ರದ್ದು ನಾನು ಕೇಳಲಿಲ್ಲ. ಇನ್ನೊಬ್ರು ಯಾರು ಹೇಳಿದ್ರು ಗೊತ್ತಾಗ್ಲಿಲ್ಲ. ಸರಿ, ಮಲ್ಜಮ್ಮ ಮಾತಾಜಿ ಹೇಳಿದ್ರು. ಮಾತಾಜಿ ನಾನು ಹೇಳಿದೆ, ಇನ್ನೊಂದ್ಸರಿ ಹೌದು. ರಿಪೀಟ್ ಮಾಡ್ತೀನಿ ಮಾತಾಜಿ. ಮಾಡಿ ನನಗೆ ಒಂದು ಕಾಲ್ ಬಂದಿತ್ತು. ಹೇಳಿ. ಶ್ರದ್ಧಾಯ ಪರಾಯ ತಪ್ತಂ. ಇಲ್ಲ. ಶ್ರದ್ಧಯ ಪರಯ. ಶ್ರದ್ಧಯ ಪರಯ ತಪ್ತಂ ತಪಸ್ಸ ತ್ರಿವಿಧಂ ನರೈ ಫಲಾಕಾಂಕ್ಷಿ. ಒಂದ್ ನಿಮಿಷ. ತಪಸ್ತತ್ ತ್ರಿವಿಧಂ ನರೈಹಿ ಫಲಾಕಾಂಕ್ಷಿ ಬಿರ್ಯುಕ್ತೈ. ವಿಸರ್ಗ ಇದೆ ಅಲ್ಲ ಮಾತಾಜಿ, ಅಲ್ಲಿ ಮುಂದೆ ಏನು 2 ಸೊನ್ನೆಗಳು ಬರುತ್ತಲ್ಲ, ಅದಕ್ಕೆ ವಿಸರ್ಗ ಅಂತಾರೆ. ಆ ವಿಸರ್ಗ ಯಾವಾಗ್ಲೂ ಬಂದಾಗ ಹಿಂದಿನ ಅಕ್ಷರ ಏನಿರುತ್ತೋ ಹಾಗೇನೆ ನಾವು ಅದನ್ನ ಕೂಗ್ಬೇಕು. ಕೈ ಐ ಚಿಹ್ನೆ ಇದೆಯಲ್ಲ, ಹಾಗಾಗಿ ಕೈಹಿ ಅಂತ ಹೇಳ್ಬೇಕು. ಅದಕ್ಕೆ ಬಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಹಿ ಹಚ್ಚಬೇಕು ಮಾತಾಜಿ. ಅದಕ್ಕೆ ಹ ವಿಸರ್ಗದ ಒಂದು ಉಚ್ಚಾರಣೆ ಹ. ಯುಕ್ತೈಹಿ ಹಿ ಹಿ. ಬಿರ್ಯುಕ್ತೈಹಿ ಸಾತ್ವಿಕಂ ಪರಿಚಕ್ಷತೆ. ಉಳಿದು ಸರಿ ಇದೆ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೂ ಕೂಡ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 18ನೇ ಶ್ಲೋಕ. ಸತ್ಕಾರಮಾನ ಪೂಜಾರ್ಥಂ ತಪೋಡಂ, ಇದು ದ ಆಗ್ಬೇಕು. ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ನೋಡೋಣ. ಸತ್ಕಾರಮಾನ ಪೂಜಾರ್ಥಂ. ಸತ್ ವ್ಯಂಜನ ಇದರಲ್ಲಿ, ಸತ ಅಲ್ಲ, ಸತ್ ಕಾರಮಾನ ಪೂಜಾರ್ಥಂ. ಇದನ್ನ ಬಿಡಿಸಿದಾಗ ಇಲ್ಲಿ ಆಕ್ಚುಲಿ
ನೀವು ವ್ಯಂಜನ ಇದ್ದಾಗ ಅದು ಕೂಡಿಸ್ಬೇಕು ಮುಂದಿನ ಪದವನ್ನ. ಸತ್ಕಾರಮಾನ ಅಂತ ಬರುತ್ತೆ ಅದು. ಸತ್ಕಾರಮಾನ ಪೂಜಾರ್ಥಂ ಅಂದ್ರೆ ತಕ್ಕೆ ಕವತ್ತು ಬಂದ ಹಾಗೆ ನಾವು ಹೇಳ್ಬೇಕು. ಸತ್ಕಾರಮಾನ ಪೂಜಾರ್ಥಂ. ಇಲ್ಲಿ 4 ಪದಗಳು ಬರುತ್ತೆ. ಸತ್ ಬೇರೆ ಅಂದ್ರೆ ಇದಕ್ಕೆ ಸತ್ಕಾರ ಅಂತ ಕರೀತಾರೆ, ಕೂಡಿ ಎಲ್ಲಾನು ಕೂಡಿ. ಸತ್ಕಾರಮಾನ ಪೂಜಾರ್ಥಂ. ಆಕ್ಚುಲಿ ಅಲ್ಲಿ ಸತ್ ಅಂತ ಹೇಳಿ ಸೆಪರೇಟ್ ಬರಿಬಾರ್ದಿತ್ತವ್ರು, ಅದು ಕ ಒತ್ತು ಹೇಳಿ ಸತ್ಕಾರ ಅಂತ ಕೊಡ್ಬೇಕಿತ್ತು. ಅಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅನ್ಕೊಳ್ತೇನೆ. ನೀವೆಲ್ರೂ ಅದನ್ನ ಬರ್ಕೊಳುವಾಗ ಸತ್ಕಾರ ಅಂತ ಬರೀರಿ, ತಕ್ಕೆ ಕ ಒತ್ತಿದ್ದಾಗೆ ಬರೀರಿ. ಯಾಕಂದ್ರೆ ಅದೊಂದು ಪದ, ಸತ್ ಬೇರೆ ಕಾರ್ ಬೇರೆ ಪದ ಅಲ್ಲ. ಸತ್ಕಾರ ಅನ್ನುವಂಥದ್ದು ಒಂದು ಪದ. ಸತ್ಕಾರ ಮಾನ ಪೂಜಾ ಅರ್ಥಂ ಅನ್ನುವಂಥದ್ದು 4 ಪದಗಳಾಗತ್ತೆ. ಕೂಡಿನೇ ಹೇಳಿ ನೀವು, ಸತ್ಕಾರ ಮಾನ ಪೂಜಾರ್ಥಂ. ಯಾಕಂದ್ರೆ ಅಲ್ಲಿ ಯಾವ್ದು ಅನ್ನುವಂಥದ್ದು ಏನು ನಾವು ಆಡ್ ಇಲ್ಲ ಅಲ್ಲಿ, ಹಾಗೆ ಹೇಳಿ. ದೊಡ್ಡ ಥ ಇದೆ, ಅರ್ಕಾವಳಿದೆ, ಪೂಜಾರ್ಥಂ. ತಪೋ ವ್ಯಂಜನ ಇದೆ, ಎಳಿಬೇಕು. ತಪೋ ದಂಭೇನ, ದಂಭೇನ ಚೈವ ಯತ್ ವ್ಯಂಜನ ಇದೆ. ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ದೊಡ್ಡ ಇದೆ, ಚಲಂ ರಾಜಸಂ ಚಲಮಧ್ರುವಂ. ಚಲಮಧ್ರುವಂ ಬಿಡಿಸಿದಾಗ ಚಲಂ ಅಧ್ರುವಂ ಅನ್ನುವಂಥದ್ದು 2 ಪದಗಳಾಗತ್ತೆ. ಕೂಡಿನೇ ಹೇಳಿ, ಚಲಮಧ್ರುವಂ. ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಸತ್ಕಾರಮಾನ ಪೂಜಾರ್ಥಂ ಏನು 4 ಪದಗಳಿದೆಯೋ, ಸೊ ಅದು ಏನ್ ಸೂಚಿಸುತ್ತಂದ್ರೆ ತಪಸ್ಸು, ರಜಗುಣದ ತಪಸ್ಸು ಹೇಗಿದೆ ಅನ್ನೋದನ್ನ ಹೇಳುತ್ತೆ. ಸೊ ಹೇಗಿದೆ ಅದು? ಸತ್ಕಾರ ಅಂದ್ರೆ ಗೌರವ, ನನ್ಗೆ ಗೌರವ ಕೊಡ್ಬೇಕು ಅಂತ ಹೇಳುವಂಥದ್ದು. ಸತ್ಕಾರ ಮಾಡ್ಬೇಕು ನನಗೆ ಅಂತ ತಪಸ್ ಮಾಡೋದು. ಮಾನ ಅಂದ್ರೆ ಮಾನ್ಯತೆ, ಮಾನ ಕೊಡ್ಬೇಕು ಅಂತ, ಮಾನ್ಯತೆ ಮಾಡ್ಬೇಕು ಅಂತ ಹೇಳೋದು. ಮತ್ತೆ ಪೂಜಾರ್ಥಂ, ಪೂಜೆಯನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಅಂತ ಹೇಳಿ. ಪೂಜೆಗೆ ಫಲ ಪಡೆಯಬೇಕೆಂಬ ಉದ್ದೇಶದಿಂದ. ಮತ್ತೆ ತಪೋ ದಂಬೇನ ಚೈವ ಯತ್ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ದಂಬದಿಂದ ಮಾಡುವ ತಪಸ್ಸು ಅಂತ ಕರೀತಾರೆ. ತಪೋ ದಂಬೇನ ಚೈವ ಯತ್. ತಪೋ ಅಂದ್ರೆ ಇಲ್ಲಿ ತಪಸ್ಸಿಗೆ ಹೇಳ್ತಾ ಇರುವಂತದ್ದು. ತಪೋ ಅಂತ ಯಾಕೆ ಕರೀತಾರೆ? ತಪಃ ದಂಬೇನ, ಜಂಬದಿಂದ ತಪವನ್ನ ಮಾಡುವಂಥದ್ದು ಅಂತ 2ನೇ ಲೈನು ಚರಣ ಹೇಳುತ್ತೆ. ಕ್ರಿಯತೆ ತದಿಹ ಪ್ರೋಕ್ತಂ. ಕ್ರಿಯತೆ, ಕ್ರಿಯತೆ ಅಂದ್ರೆ ಮಾಡುವಂಥದ್ದು ಅಥವಾ ಆಚರಿಸುವಂಥದ್ದು. ತದಿಹ ಪ್ರೋಕ್ತಂ. ತದಿಹ ಅಂದ್ರೆ ತತ್ ಇಹ ಅಂತ 2 ಪದಗಳು ಬರುತ್ತೆ. ಅದಕ್ಕೇನು ಹೇಳ್ತಾರೆ ಅಂದ್ರೆ ಈ ಲೋಕದಲ್ಲಿ, ಅದನ್ನ ಈ ಲೋಕದಲ್ಲಿ, ಅದನ್ನ ಈ ಲೋಕದಲ್ಲಿ ಅಂದ್ರೆ ತಪ್ಪದ ಕುರಿತಾಗಿ ಹೇಳ್ತಾ ಇದ್ದಾಗ, ಹಾಗಾಗಿ ಅದು ಅಂತ ಇಲ್ಲಿ ಬರುತ್ತೆ. ಅದು ಅಂದ್ರೆ ಏನು ಅಂತ ತಿಳ್ಕೊಬೇಕು, ತತ್ವ ಅಂತ ನಾವು ತಿಳ್ಕೊಬೇಕು. ಪ್ರೋಕ್ತಂ, ಪ್ರೋಕ್ತಂ ಅಂದ್ರೆ ಎಂದು ಹೇಳಲಾಗಿದೆ ಅಂತ. ಸೊ ಒಟ್ಟಾರೆ ತದಿಹ ಏನಿದು ಕ್ರಿಯತೆ ತದಿಹ ಪ್ರೋಕ್ತಂ ಏನರ್ಥ ಕೊಡುತ್ತಂದ್ರೆ, ಅದು ಕೆಳಗೆ ರಾಜಸಂ ಇದೆಯಲ್ಲ, ಅದು ಕೂಡ ಬರುತ್ತೆ. ತದಿಹ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಅಂದ್ರೆ ಅದು ರಜೋಗುಣದ ತಪಸ್ಸು ಎಂದು ಹೇಳಲಾಗಿದೆ ಅಂತ 2ನೇ ಚರಣ ಹೇಳುತ್ತೆ. ಆಮೇಲೆ ಕೊನೆಗೆ ಚಲಮಧ್ರುವಂ, ಅದು ಸ್ಥಿರವಲ್ಲದ ಮತ್ತು ತಾತ್ಕಾಲಿಕ ಫಲ ನೀಡುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಚಲಂ ಅಂತಂದ್ರೆ ಏನು? ಈ ಸ್ಥಿರವಾಗಿರೋದಿಲ್ಲಲ್ಲ, ಹೇಳ್ತೀವಲ್ಲ ನಾವು ಚಂಚಲವಾಗಿದೆ ಅಂತ ಹೇಳಿ, ಅದಕ್ಕೆ ಚಲಂ. ಅಧ್ರುವಂ, ಚಲಮಧ್ರುವಂ. ಅಧ್ರುವಂ ಅಂದ್ರೆ ತಾತ್ಕಾಲಿಕವಾಗಿರುವಂಥದ್ದು ಅಂತ, ಬದಲಾವಣೆ ಆಗುವಂಥದ್ದು. ಹಾಗಾಗಿ ಅದು ಸ್ಥಿರವಲ್ಲದ ಮತ್ತೆ ತಾತ್ಕಾಲಿಕ ಫಲವನ್ನ ಕೊಡುವಂಥದ್ದು. ಅಂದ್ರೆ ಫಲ ಕೂಡ ತಾತ್ಕಾಲಿಕವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಗೌರವ, ಮಾನ್ಯತೆ, ಪೂಜೆಯನ್ನ ಪಡೆಯಲಿಕ್ಕೆ ಜಂಬದಿಂದ ಮಾಡುವ ತಪಸ್ಸು ರಜಗುಣದ ತಪಸ್ಸಾಗಿದೆ. ಸೊ ಅದು ಸ್ಥಿರವಾಗಿರೋದಿಲ್ಲ, ಮತ್ತೆ ಅದು ಯಾವಾಗ್ಲೂ ತಾತ್ಕಾಲಿಕ ಫಲವನ್ನ ನೀಡ್ತದೆ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಕೂಡ ಅದ್ರ ವಿವರಿಸ್ತಾರೆ. ನಾ ಹೆಸರು ಕೂಗ್ಲಿಲ್ಲ, ಕೂಗ್ಬೇಕಿತ್ತು ಮುಂಚೆನೆ. ಮತ್ತೆ ಕಂಟಿನ್ಯೂ ಮಾಡಿ ಇವರಾದ್ಮೇಲೆ, ಮಲ್ಲಜಮ್ಮ ಮತ್ತೆ ಕೃಷ್ಣಮೂರ್ತಿ ಪ್ರಭುಜಿ ಆದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಏಕ್ ಬನ್ನಿ, ಒಂದು ಗಾಯತ್ರಿ ಮಾತಾಜಿ, ಲಕ್ಷ್ಮೀ ಮಾತಾಜಿ, ಕನ್ನಪ್ಪ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 18. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್
ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮ ಧ್ರುವಂ. ದಂಬೇನ ಅಲ್ವಾ ಮಾತಾಜಿ ಅದು? ದಂಬೇನ? ದಂಭೇನ. ಸ್ವಲ್ಪ ಒತ್ತು ಕಡೆಗೆ ದೀರ್ಘ ಕಡೆಗೆ ಗಮನ ಕೊಡಿ. ಸರಳ ದಂಬೇನ ಸಾಮಾನ್ಯವಾಗಿ ಹೇಳ್ಬೇಡ. ದಂಭೇನ, ನಾವು ಅದ್ರ ಗಮನ ಇಡ್ಬೇಕು. ದಂಭೇನ ಚೈವ ಯತ್. ಆಯ್ತು, ಅದಕ್ಕೆ ಕೇಳಿದೆ. ಅದೇ ಆಕ್ಚುಲಿ ಅದನ್ನು ಹೇಳಿದ್ರೆ ನಡೆಯುತ್ತೆ. ಕೆಲವೊಬ್ರು ಡಂಬ ಅಂತ ಹೇಳ್ತಾರೆ, ಬಟ್ ದಂಬ ಅನ್ನೋದು ರೈಟ್ ವರ್ಡ್. ದಂಭೇನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಸತ್ಕಾರಮಾನ ಪೂಜಾರ್ಥಂ ತಪೋಢಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಸತ್ಕಾರ ಮಾತಾಜಿ ಹಾ ಹೇಳಿ ಮಾತಾಜಿ. ಅನಂತ್ ಪ್ರಭುಜಿ ಆಮೇಲೆ ಕರಿತೀನಿ ಪ್ರಭುಜಿ ನಿಮ್ಗೆ. ಹರೇ ಕೃಷ್ಣ. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್. ಇಲ್ಲ, ಮಹಾಪ್ರಾಣ ನೋಡ್ತಾ ಇಲ್ಲ ನೀವು. ಪೂಜಾರ್ಥಂ ದಂಭೇನ, ಭ ದೊಡ್ಡ ಭ ಇದೆಯಲ್ಲ. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಹರೇ ಕೃಷ್ಣ. ಧ್ರುವಂ. ಧ್ರುವಂ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ದೊಡ್ಡ ಧ ಇದೆ. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 18. ಸತ್ಕಾರಮಾನ ಪೂಜಾರ್ಥಂ ತಪೋರ್ದಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಹರೇ ಕೃಷ್ಣ. ಸರಿ ಇದೆ ಪ್ರಭುಜಿ ಎಲ್ಲ. ಈ ಒಂದು ಮಹಾಪ್ರಾಣಗಳಿರ್ತಾವಲ್ಲ, ಈಗ ದೊಡ್ಡ ಥ ಇದೆ, ದೊಡ್ಡ ಭ ಇದೆ, ಅಲ್ಲಿ ದೊಡ್ಡ ಧ ಇದೆ ಅಲ್ಲಿ ಕೆಳಗೆ 4ನೇ ಚರಣದಲ್ಲಿ. ಅವನ್ನ ಸ್ವಲ್ಪ ಗಮನಿಸಿ. ಪೂಜಾರ್ಥಂ ದಂಭೇನ ಚಲಮಧ್ರುವಂ. ಇದರಿಂದಾನೇ ನಮ್ಮ ಉಚ್ಚಾರಣೆಗಳು ಸರಿಯಾಗೋದು. ಈಗ ಒಂದು ಧ್ಯಾನ ಇದ್ದ ಹಾಗೆ, ಅದ್ರ ಮೇಲೆ ನಾವು ಧ್ಯಾನ ಮಾಡಿದ ಹಾಗೆ. ಉಚ್ಚಾರಣೆ ಸರಿ ಹೇಳಿದ್ರೆ ಧ್ಯಾನ ಮಾಡಿದ ಹಾಗೆ ಶ್ಲೋಕದ ಮೇಲೆ. ಆಯ್ತು ಮಾತಾಜಿ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17ರ 19ನೇ ಶ್ಲೋಕ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಉಚ್ಚಾರಣೆ. ಮೂಢಗ್ರಾಹೇಣಾತ್ಮನೋ ಯತ್. ಈ ಮೊದಲೇ ಒಂದು ಚರಣದ ಪದವನ್ನು ಬಿಡಿಸಿದಾಗ ಮೂಢ ಗ್ರಾಹೇಣ ಆತ್ಮನಃ ಯತ್ ಅಂತ ಹೇಳಿ ಬರುತ್ತೆ. ಸೊ ನೀವು ಇದನ್ನ ಮೂಢ ಗ್ರಾಹೇಣ ಆತ್ಮನೋ ಅಂತ ಹೇಳಿ ಒಂದು, ಇಲ್ಲಾಂದ್ರೆ 2 ಪದ ಮಾಡ್ಬೋದು ನೀವು. ಮೂಢ ಗ್ರಾಹೇಣ ಒಂದು ಪದ, ಆತ್ಮನೋ ಅಂತ ಹೇಳಿ 2ನೇ ಪದ ಮಾಡ್ಬೋದು. ಪೂರ್ಣ ಹೇಳಿಕ್ ಬರ್ಲೇ ಇದ್ದವ್ರು ಮಾತ್ರ. ಬಂದವರು ಪೂರ್ಣ ಹೇಳಿ. ಪೂರ್ಣ ಹೇಳಿದ್ರೇನೆ ಸರಿ. ಮೂಢ ದೊಡ್ಡ ಢ ಇದೆ, ಮತ್ತೆ ಮೂ ಏನಿದೆಯಲ್ಲ ದೊಡ್ಡ ಮೂ ಇದೆ. ಮೂಢ, ಮೂಢ ಅಲ್ಲ, ಮೂಢ ಗ್ರಾಹೇಣಾತ್ಮನೋ ನಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ. ಇದನ್ನ ಬಿಡಿಸಿದಾಗ ಪರಸ್ಯ ಉತ್ಸಾದನ ಅರ್ಥನಂ ಅಂತ ಹೇಳ್ತಾರೆ. ಅರ್ಥಂ. ಪರಸ್ಯ ಉತ್ಸಾದನ ಅರ್ಥಂ ಅಂತ ಹೇಳಿ ಕರೀತಾರೆ. ಕೂಡಿ ಹೇಳೋದಿದ್ರೆ ಸರಿ, ಕೂಡಿ ಹೇಳಿಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಪರಸ್ಯೋತ್ಸಾದನ ಅರ್ಥಂ ಅಂತ ಹೇಳ್ಬೋದು. ನ ಇದ್ದ ಜಾಗದಲ್ಲಿ ನ ಹಿಂದಿನ ಪದಕ್ಕೆ ಕೊಟ್ಟು ಮುಂದಿನ ಪದದ ಅರ್ಥಂ ಅನ್ನ ಮುಂದಿನ ಪದಕ್ಕೆ ಅನ್ನೋದು ಮುಂದಿನ ಪದಕ್ಕೆ ಒಯ್ಬೋದು. ಅರ್ಥಂ ಅಂತ ಬೇರೆ ಪದ, ಪರಸ್ಯೋತ್ಸಾದನ ಅನ್ನೋದು ಒಂದ್ ಪದ. ಕೂಡಿ ಹೇಳಿ, ಇಲ್ಲಾಂದ್ರೆ ಹೇಳಿಕ್ ಆಗದೆ ಇರೋದು ಬಿಡಿಸಿ ಹೇಳಿ. ಪರಸ್ಯೋತ್ಸಾದನಾರ್ಥಂ ವಾ. ಇಲ್ಲಿ ನೋಡಿ, ಸೌಕೆ ಯಾವತ್ತಿದೆ, ಮತ್ತೆ ದೊಡ್ಡ ಊಚಿನೇ ಇದೆ, ಮತ್ತೆ ದೀರ್ಘ ಇದೆ. ಪರಸ್ಯೋ ಸ್ವಲ್ಪ ಎಳಿಬೇಕು. ಪರಸ್ಯೋತ್ಸಾ ತೋಕೆ ಸವತ್ತು. ಸಾಧನಾರ್ಥಂ ನಾ ವಾ ಎಳಿಬೇಕು ಸ್ವಲ್ಪ. ಪರಸ್ಯೋತ್ಸಾದನಾರ್ಥಂ ವಾ ತತ್ಥಾಮಸ ಮುತ್ತ. ತತ್ಥಾಮಸ
ತತ್ತಾಮಸ ಮುದಾಹೃತಂ. ತಾಮಸ ಮುದಾಹೃತಂ ಅಂತ ಕರೀತಾರೆ ಇದನ್ನ. ತಾಮಸಂ ಉದಾಹೃತಂ ಅಂತ ಹೇಳಿ ಬಿಡಿಸ್ತಾರೆ. ಕೂಡಿ ಹೇಳಿ. ತಾಮಸ ಮುದಾಹೃತಂ. ಹಕ್ಕೆ ಒಟ್ರ ಸುಳಿದೆ. ಋಷಿ ರು ಹೇಳ್ಬೇಕು. ರು ಅಂತ ಹೇಳ್ಬೇಕು. ರ ಅಲ್ಲ. ರು. ಹೃತಂ. ರಥಂ ಅಲ್ಲ. ಹೃತಂ. ಇದ್ರ ಅರ್ಥ ನೋಡೋಣ. ಮೂಢಗ್ರಾಹೇಣ. ಮೂಢ ಅಂದ್ರೆ ಈ ಅಜ್ಞಾನಕ್ಕೆ ಹೇಳ್ತಾರೆ ಮೂಢ ಅಂತ ಹೇಳಿ. ಮೂರ್ಖ. ಮೂರ್ಖತನದ ಒಂದು ಪ್ರಯತ್ನಕ್ಕೆ ಹೇಳುವಂಥದ್ದು. ಮೂರ್ಖ ಪ್ರಯತ್ನದಿಂದ ಅಂತ ಹೇಳಿ, ಅಥವಾ ಅಜ್ಞಾನ ಪೂರ್ಣ ಹಠದಿಂದ ಅಂತ ಹೇಳ್ತಾರೆ. ಗ್ರಾಹೀಣ ಅಂತಂದ್ರೆ ಅದೊಂಥರನಾದಂತ ಪ್ರಯತ್ನ. ಸೊ ಈ ಅಜ್ಞಾನ ಪೂರ್ವಕವಾದಂತಹ ಒಂದು ಪ್ರಯತ್ನ, ಅಥವಾ ಗ್ರಾಹೀಣ ಅಂದ್ರೆ ಇನ್ನೊಂದು ಅರ್ಥ ಹಠಾನು ಅಂತ ಹೇಳ್ತಾರೆ. ನಾ ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಅಂತ ಇರುತ್ತಲ್ಲ ಆ ತರ. ಮೂಢಗ್ರಾಹೇಣ ಒಂದು ಅಜ್ಞಾನ ಪೂರ್ಣವಾದ ಹಠದಿಂದ ಆತ್ಮನಃ. ಆತ್ಮನಃ ಅಂತಂದ್ರೆ ಏನು? ತನ್ನ. ತನ್ನ ಅಂತ ಹೇಳ್ತಾರೆ. ತನ್ನ ಅಂದ್ರೆ ಏನು? ತನ್ನ ಅಂದ್ರೆ ನಾನು ಅಂದ್ರೆ ಏನ್ ಹೇಳ್ತೀರಾ? ನಾನು ಅಂದ್ರೆ ದೇಹ ಅಲ್ಲ, ನಾನಂದ್ರೆ ಆತ್ಮ. ಅಂದ್ರೆ ಸ್ವದೇಹವನ್ನ ಅಂತ ಹೇಳ್ತಾರೆ. ಆತ್ಮ ಇರುವಂತಹ ಜಾಗ ಯಾವುದು? ಈ ದೇಹದಲ್ಲಿ. ಹಾಗಾಗಿ ತನ್ನ ಸ್ವದೇಹವನ್ನ ಪೀಡಯ. ಯತ್ ಪೀಡಯ. ಪೀಡಯ ಅಂದ್ರೆ ಏನು? ಪೀಡಿಸುವಂಥದ್ದು. ಅಂದ್ರೆ ಅಜ್ಞಾನದಿಂದ ಒಂದು ಹಠವನ್ನ ಮಾಡಿ ತನ್ನ ದೇಹವನ್ನ ಪೀಡಿಸ್ತಾನೆ ಅಂತ ಹೇಳದ್. ಕ್ರಿಯತೇತ. ಹೇಗೆ ಪೀಡಿಸ್ತಾನೆ? ಕ್ರಿಯತೇ ತಪಃ. ಅಂದ್ರೆ ಕ್ರಿಯತೆ ಅಂದ್ರೆ ಮಾಡಲ್ಪಡುವಂಥದ್ದು. ಹೇಗೆ? ತಪಸ್ಸಿನಿಂದ. ತಪಸ್ಸಿನಿಂದ ತನ್ನ ದೇಹವನ್ನ ಅಜ್ಞಾನವೆಂಬ ಹಠದಿಂದ ಪೀಡಿಸುವಂಥದ್ದು ಅಂತ 2 ಲೈನ್ ಹೇಳುತ್ತೆ. ಪರಸ್ಯೋತ್ಸಾದನಾರ್ಥಂ. ಇದನ್ನ ಪರಸ್ಯ ಉತ್ಸಾದನಾರ್ಥಂ ಅಂತ ಹೇಳ್ತಾರೆ. ಪರಸ್ಯ ಅಂತಂದ್ರೆ ಇತರರಿಗೆ ಹೇಳುವಂಥದ್ದು. ಪರರು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ. ಪರರು, ಇತರರನ್ನು ಉತ್ಸಾದನಾರ್ಥಂ. ಉತ್ಸಾದನ ಅಂತಂದ್ರೆ ಈ ನಾಶ ಮಾಡುವ ಒಂದು ಉದ್ದೇಶದಿಂದ ಅಂತ ಹೇಳಿ. ಇತರರನ್ನ ನಾಶಪಡಿಸುವ ಉದ್ದೇಶದಿಂದ ವಾ ತತ್, ಅಥವಾ ವಾ ಅಂದ್ರೆ ಇಲ್ಲಿ ಅಥವಾ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ತತ್ ತಾಮಸ ಉದಾಹೃತಂ. ಅದನ್ನ ತಮೋ ಗುಣ ಎಂದು ಹೇಳಲಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಮೊದಲೇ 2 ಚರಣಗಳು. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ. ಇದರ್ಥ ಏನಂದ್ರೆ, ಅಜ್ಞಾನ ಪೂರ್ಣವಾದಂತಹ ಹಠದಿಂದ ತನ್ನದೇ ಆದಂತಹ ದೇಹವನ್ನ ಹಿಂಸಿಸುತ್ತಾ ಮಾಡುವಂತ ತಪಸ್ಸು. ಪರಸ್ಯೋತ್ಸಾದನಾರ್ಥಂ ವಾ, ಅಥವಾ ಅಂತ. ವಾ ಅಂತ ನೋಡಿ ಹಿಂದಿಗೆ ನಾವೇನ್ ತಗೊಳ್ತೇವೆ ಕನ್ನಡದಲ್ಲಿ ಮಧ್ಯದಲ್ಲಿ ತಗೊಳ್ತೇವೆ ಅಥವಾ ಅಂತ. ಬಟ್ ಸಂಸ್ಕೃತದಲ್ಲಿ ಯಾವಾಗ್ಲೂ ವಾ ಅನ್ನುವಂಥದ್ದು ಕೊನೆಗೆ ಹಾಕ್ತಾರೆ. ಅಂದ್ರೆ ಅಥವಾ ಅನ್ನೋದು ಮಧ್ಯದಲ್ಲಿ ಬರಲ್ಲ. ಸೊ ಸೆಂಟೆನ್ಸ್ ಕಂಪ್ಲೀಟ್ ಆದ್ಮೇಲೆ ಅಥವಾ ಅಂತ ಬರುತ್ತೆ ಅಲ್ಲಿ. ಅಥವಾ ನಾವು ಹೇಳುವಾಗ ಅದು ವಾ ಅನ್ನುವಂಥದ್ದು ಮೊದಲು ಹೇಳ್ತೇವೆ. ಅಥವಾ ಇತರರಿಗೆ ಹಾನಿ ಉಂಟು ಮಾಡುವ ಉದ್ದೇಶದಿಂದ ಆಚರಿಸಲ್ಪಡುವಂತ ತಪಸ್ಸು ಅಂತ ಹೇಳಿ ಹೇಳೋದಿಲ್ಲಿ. ಮೇಲೆ ಏನ್ ಹೇಳಿದ್ರು? ತನ್ನ ದೇಹವನ್ನೇ ಹಿಂಸಿಸಲಿಕ್ಕೆ ಮಾಡುವಂತ ತಪಸ್ಸು, ಅಥವಾ ಇತರರಿಗೆ ಹಾನಿ ಉಂಟು ಮಾಡುವ ಉದ್ದೇಶದಿಂದ ಆಚರಿಸಲ್ಪಡುವಂತ ತಪಸ್ಸು. ತನಗೆ ಹಾನಿ ಆಗ್ಲಿ ಅಥವಾ ಇತರರಿಗೆ ಹಾನಿ ಆಗ್ಲಿ, ಏನೇ ಮಾಡಿದಂತ ತಪಸ್ಸು ತತ್ತಾಮಸ ಉದಾಹೃತಂ ಅಂತ ಒಂದು ತಪಸ್ಸನ್ನ ತಮೋ ಗುಣದ ತಪಸ್ಸು ಎಂದು ಹೇಳಲಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಹೃತಂ, ಉದಾಹೃತಂ ಅಂತಂದ್ರೆ ಇಲ್ಲಿ ಹೇಳಲಾಗುತ್ತೆ ಅಂತ ಹೇಳುವಂಥದ್ದು. ಹರೇ ಕೃಷ್ಣ. 3 ಜನರಿಗೆ ಹೇಳಿಲ್ಲಲ್ಲ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹಾ ಮಾತಾಜಿ ಹೇಳಿ. ಚಿತ್ರ ಮಾತಾಜಿ, ಮತ್ತೆ ಗೀತಾ ಕೊಡಕಲ್ ಮಾತಾಜಿ, ಹರಿಣಿ ಚಕ್ಕೇರಿ ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ ಮತ್ತೆ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋ ಉತ್ಸಾಧನಾರ್ಥಂ ವಾ ತತ್ತಾಮಸಂ ಉದಾಹೃತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸಮುದಾಹೃತಂ. ಅದೊಂದ್ ಸ್ವಲ್ಪ ಒಂದ್ ಸ್ವಲ್ಪ ಒತ್ತಿ ಬರೋ ಹಾಗೆ ಏನು ಇದ್ ಮಾಡ್ಕೊಳ್ಳಿ ಮಾತಾಜಿ. ದೊಡ್ಡ ಮಹಾಪ್ರಾಣಗಳನ್ನ. ಪರಸ್ಯೋತ್ಸಾಧನಾರ್ಥಂ. ಥಂ ನಾರ್ಥಂ. ಪರಸ್ಯೋತ್ಸಾಧನಾರ್ಥಂ. ಈಗ ಸರಿ ಬಂತು. ಹರೇ ಕೃಷ್ಣ.
ಶ್ಲೋಕ 19. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮೂಢ ಇದೆಯಲ್ಲ ಮಾತಾಜಿ, ಡ ಕೆ ಅ ಸ್ವರ ಕೂಡಿದೆ, ಹಾಗಾಗಿ ಮೂಢ ಗ್ರಾಹೇಣಾತ್ಮನೋ ಯತ್. ಮೂಢ ಗ್ರಾಹೇ ಅಂತ ಹೇಳಿದ್ರೆ ಅಲ್ಲಿ ವ್ಯಂಜನ ಇದ್ರೆ ಮಾತ್ರ ಹಾಗೆ ಬರುತ್ತೆ. ಮೂಢ ಪೂರ್ಣ ಅ ಹೇಳ್ಬೇಕು. ಪೂರ್ಣ ಹೇಳಿಲ್ವಾ ಮಾತಾಜಿ? ಸಾರಿ, ಅದು ಸ್ವಲ್ಪ ವ್ಯಂಜನ ಮಾಡಿದ್ರೆ ಅಲ್ಲಿ ಮೂಢ ಗ್ರಾಹೇಣ ಅಂತ ಹೇಳಿದ್ರೆ. ಇಲ್ಲ ಸರಿ ಇದೆ, ಉಳಿದೆಲ್ಲ ಸರಿ ಇದೆ ಮಾತಾಜಿ. ನೀವು ನಾನು ಕ್ಯಾಚ್ ಮಾಡ್ಕೊಳ್ತೀರಾ ಬಿಡಿ ಬೇಗ. ನೆಕ್ಸ್ಟ್ ಹೇಳಿ ಮಾತಾಜಿ. ಬಂದ್ಬಿಡ್ತು, ಅದೇನ್ ನಾನು ಪೂರ್ಣ ಮಾಡದ್ನೋ ಇಲ್ವೋ ಗೊತ್ತಿಲ್ಲ. ಹೌದು, ಒಂದು ಕಡೆಗೆ ಪೀಡಯ ಅಲ್ಲಿ ಒಂದು ಮಾತಾಜಿ ದೀರ್ಘ ಬರ್ಬೇಕು. ಮತ್ತೆ ಇಲ್ಲಿ ಪರಸ್ಯೋತ್ಸಾದನಾರ್ಥಂ, ಅಲ್ಲಿ ನೀವು ಪರಸ್ಯ ಉತ್ಸಾದನಾರ್ಥಂ ಅಂತ ಹೇಳಿದ್ರಿ ಅಲ್ಲಿ. ಅಂದ್ರೆ ನೀವು ಬಿಡಿಸಿ ಹೇಳಿದ್ರಿ, ತಪ್ಪೇನಿಲ್ಲ. ಬಟ್ ಅಲ್ಲಿ ಪರಸ್ಯೋ ಅಂತ ಹೇಳಿ ಉತ್ಸಾದನಾರ್ಥಂ ಹೇಳಿದ್ರಿ. ಸ್ಯೋ ಅಂತ ಹೇಳಂಗಿಲ್ಲ. ಯಾವಾಗ ನಾವು ಬಿಡಿಸ್ತೀವಲ್ಲ ಪರಸ್ಯ ಉತ್ಸಾದನಾರ್ಥಂ ಅಂತ ಹೇಳ್ಬೇಕು ಬಿಡಿಸಿದಾಗ. ಮತ್ತೆ ಪರಸ್ಯೋ ಉತ್ಸಾದನಾರ್ಥಂ ಅಂದ್ರೆ ಅಲ್ಲಿ ಮತ್ತೆ ತಪ್ಪಾಗತ್ತೆ. ಯಾಕಂದ್ರೆ ಈಗಾಗ್ಲೇ ಪರಸ್ಯೋ ಅಂದ್ರೆ ಅಲ್ಲಿ ಹೂ ಹೇಳಿಬಿಟ್ವಲ್ಲ ನಾವು, ಮತ್ತೊಮ್ಮೆ ಹೂ ಹಚ್ತಾ ಇದ್ದೇವೆ ಅಲ್ಲಿ. ಹಾಗಾಗತ್ತೆ. ಅದಕ್ಕಾಗಿ ಬೆಟರ್ ಏನು ಅಂದ್ರೆ ಕೂಡಿ ಹೇಳೋದೇ ಸರಿಯಾದ ವಿಧಾನ ಮಾತಾಜಿ. ಸುಮ್ನೆ ಇಲ್ಲಿ ಅವ್ರಿಗೆ ಉಚ್ಚಾರಣೆ ತೊಂದ್ರೆ ಆಗತ್ತೆ ಅನ್ನೋಕ್ಕೋಸ್ಕರ ನಾನ್ ಹಾಗೆ ಹೇಳೋದು ಬಿಡಿಸ್ಲಿಕ್ಕೆ. ಬಟ್ ಯಾರಾದ್ರೂ ನಾಳೆ ಮಾತಾಜಿ ಹೇಳಿದ್ದಾರೆ ಬಿಡಿಸ್ಲಿಕ್ಕೆ ಅಂತಂದ್ರೆ ನನ್ ತಪ್ಪಾಗತ್ತೆ ಅಲ್ಲಿ. ಮಾತಾಜಿ ನೀವು ಕ್ಯಾಚ್ ಮಾಡ್ತೀರಾ ಬಿಡಿ ಮಾತಾಜಿ, ಏನಿಲ್ಲ ಮಾಡ್ತೀರಾ. ಹೇಳೋರಿದ್ರೆ ಹೇಳಿ ಮಾತಾಜಿ, ಅಂತೇನಿಲ್ಲ. ಟೈಮ್ ಇದ್ರೆ ಹೇಳ್ತೀನಿ, ನಿಮ್ಗೆ ಟೈಮ್ ಇಂಪಾರ್ಟೆಂಟ್ ಅಲ್ಲ. ಹೇಳಿ ಮಾತಾಜಿ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸಮುದ್ರಾವೃತಂ. ಓಕೆನಾ ಮಾತಾಜಿ? ಇಲ್ಲಿ ಮುದಾಹೃತಂ, ತತ್ತಾಮಸ ಮುದಾಹೃತಂ, ತತ್ತಾಮಸಮುದ್ರಾವೃತಂ. ಓಕೆ ಮಾತಾಜಿ, ಸರಿ ಬಂತು. ಹರೇ ಕೃಷ್ಣ. ಎಲ್ರು ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ. ಆಯ್ತಾ ಮಾತಾಜಿ? ಮುಂದಕ್ಕೆ ಹೋಗೋಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 20ನೇ ಶ್ಲೋಕ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಇದರೊಂದು ಉಚ್ಚಾರಣೆ, ದಾತವ್ಯಮಿತಿ. ದಾತವ್ಯಮಿತಿ ಯದ್. ದಾತವ್ಯಂ ಇತಿ ಅಂತ ಹೇಳ್ತಾರೆ, ಕೂಡಿ ಹೇಳಿ. ದಾತವ್ಯಮಿತಿ ಯದ್ ದಾನಂ, ಅಲ್ಲಿ ವ್ಯಂಜನ ಇದೆ, ಯದ್ ದಾನಂ. ದೀಯತೆ, ದೀರ್ಘ ಇದೆ, ದೀಯತೇನ ಉಪಕಾರಿಣೆ. ಇದನ್ನ ಬಿಡಿಸಿದಾಗ ದೀಯತೆ ಅನುಪಕಾರಿಣೆ, ಅನುಪಕಾರಿಣೆ ಅಂತ ಕರೀತಾರೆ. ಅನುಪಕಾರಿಣೆ, ಅಲ್ಲಿ ಅವಗ್ರಹ ಎಸ್ ಇದೆ, ಅವಗ್ರಹ ಇದೆ, ಅದರ ಅರ್ಥ ಅಲ್ಲಿ ಅ ಸೇರಿಸ್ಬೇಕು ಅಂತ ಹೇಳಿ. ದೀಯತೆ ನುಪಕಾರಿಣೆ. ಈಗ ನೋಡಿ, ಒಂದು ಪೂರ್ಣ ಉಚ್ಚಾರಣೆ ಹೇಳಿಕ್ ಬರಲ್ಲ ಅಂದ್ರೆ ದೀಯತೆ ಅನುಪಕಾರಿಣೆ ಅಂತ ಹೇಳಿ. ಕೂಡಿ ಹೇಳದಿದ್ರೆ ದೀಯತೇನುಪಕಾರಿಣೆ ಎಳಿಬೇಕು. ತೇ ದೀಯತೇನುಪಕಾರಿಣೆ, ಅವಾಗ ನಮ್ಗೆ ಸರಳವಾಗಿ ಕೇಳಿಸುತ್ತೆ. ದೀಯತೇನುಪಕಾರಿಣೆ. ದೇಶೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಕ್ಕೆ ಮ ಒತ್ತು ಒಟ್ರ ಸುಳಿ ಇದೆ. ಸ ಮ ಸ್ಮೃತಂ, ಸ್ಮೃ ಸ ಕೇಳ್ಬೇಕು, ಮ ಸ್ವಲ್ಪ ಕೇಳ್ಬೇಕು, ಋಷಿರು ಕೇಳ, ಸ್ಮೃತಂ ಸ್ಮೃತಂ. ಇದರೊಂದು ಅರ್ಥ ತಿಳ್ಕೊಳ್ಳೋಣ. ದಾತವ್ಯಂ ಇತಿ ಯದ್ದಾನಂ. ದಾತವ್ಯಂ ಇತಿ ಯದ್ದಾನಂ ಅಂತಂದ್ರೆ ಕೊಡ್ಲೇಬೇಕು. ದಾತವ್ಯಮಿತಿ, ದಾತವ್ಯ ಅಂದ್ರೆ ದಾನ, ದಾನಕ್ಕೆ ಅರ್ಹವಾಗಿರುವಂತದ್ದು. ಅಥವಾ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲರೂ ಹೇಳ್ತಾರೆ ದಾನ ಮಾಡೋದು ಒಳ್ಳೇದು, ದಾನ ಮಾಡೋದು. ಹಾಗಾಗಿ ಕೊಡ್ಲೇಬೇಕು ಅನ್ನುವಂಥ ಭಾವದಿಂದ ಮಾಡಿರುವಂಥದ್ದು ದಾನ. ಕೊಡ್ಲೇಬೇಕು ಎಂಬ ಭಾವದಿಂದ
ಅಥವಾ ದಾನಕ್ಕೆ ಅರ್ಹವಾಗಿರುವುದನ್ನು ಕೂಡ ದಾತವ್ಯ ಮಿತಿ ಯದ್ದಾನಂ ಅಂತ ಹೇಳಿ ಕರೀತಾರೆ. ದಾನ ಎಲ್ಲಾ ಮಾಡೋದು, ಕೆಲವೊಂದು ವಸ್ತುಗಳ ದಾನ ಅರ್ಹತೆ ಇರೋದಿಲ್ಲ ದಾನ ಮಾಡ್ಲಿಕ್ಕೆ. ಕೆಲವೊಂದು ವಸ್ತುಗಳು, ಯಾವ ವಸ್ತುಗಳು ದಾನ ಮಾಡ್ಲಿಕ್ಕೆ ಅರ್ಹ ಇರುತ್ತೆ, ಮತ್ತೆ ಯಾವ ವ್ಯಕ್ತಿಗೆ ದಾನ ಮಾಡ್ಲಿಕ್ಕೆ ಮಾಡ್ಬೇಕು, ಅದು ಕೂಡ ಒಂದು ಅರ್ಹತೆ. ಸೊ ಹಾಗೆ ಈ ಒಂದು ದಾನಕ್ಕೆ ಅರ್ಹವಾದದ್ದು ಅನ್ನುವಂಥ ಒಂದು ಭಾವದಿಂದ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಯದ್ದಾನಂ, ಯಾವ ದಾನವನ್ನ ದೀಯತೆ ಅಂದ್ರೆ ಕೊಡೋದು. ದಾನ ಅಂದ್ರೆ ಏನ್ ಮಾಡ್ತೇವೆ ನಾವು, ಕೊಡ್ತೀವಲ್ಲ, ನೀಡಲಾಗುತ್ತದೋ ಅಥವಾ ಕೊಡಲಾಗುತ್ತದೋ. ಅನುಪಕಾರಿಣಿ, ಅನುಪಕಾರಿಣಿ ಅಂದ್ರೆ ಉಪಕಾರಿಣೆ, ಉಪಕಾರ ಮಾಡ್ತಾ ಇದೀನಿ ಅಂತಲ್ಲ, ಪ್ರತಿಫಲದ ನಿರೀಕ್ಷೆ ಇಲ್ಲದ ವ್ಯಕ್ತಿಗೆ ಅಂತ ಹೇಳಿ ಅನುಪಕಾರಿಣಿ ಅಂತ ಹೇಳ್ತಾರೆ. ಪ್ರತಿಫಲ ನಿರೀಕ್ಷೆ ಇಲ್ಲದ ವ್ಯಕ್ತಿಗೆ ಅಥವಾ ಪ್ರತಿಫಲವನ್ನ ನಿರೀಕ್ಷಿಸದೆ ಅಥವಾ ಗಮನಿಸದೆ ಅಂತ ಹೇಳಿ ಅನುಪಕಾರಿಣಿಗೆ ಹೇಳ್ತಾರೆ. ದೇಶೇ ಕಾಲೇ ಚ ಪಾತ್ರೇ ಚ, ಮೂರು ತುಂಬಾ ಮುಖ್ಯವಾಗಿರುವಂತದ್ದು ಇಲ್ಲಿ. ದಾನವನ್ನ ಕೊಡುವಾಗ ನಾವು ಗಮನಿಸಬೇಕಾಗಿರುವಂತಹ ಮುಖ್ಯ ವಿಷಯಗಳೇನು ಅಂದ್ರೆ ಈ 3ನೇ ಚರಣ, ದೇಶೇ ಕಾಲೇ ಚ ಪಾತ್ರೇ. ದೇಶ ಅಂದ್ರೇನು, ಯೋಗ್ಯವಾದಂತಹ ಸ್ಥಳ. ಕಾಲೆ ಅಂದ್ರೆ ಕಾಲ ಅಂತಂದ್ರೆ, ಕಾಲೆ ಅಂದ್ರೆ ಕಾಲ, ಯೋಗ್ಯವಾದಂತಹ ಸಮಯ. ಚ ಪಾತ್ರೆ ಅಂದ್ರೆ ಮತ್ತು, ಪಾಚ ಅಂತಂದ್ರೆ ಏನು, ಮತ್ತು ಅಥವಾ ಕೂಡ ಅಂತ ಕೂಡ ಕರೀತಾರೆ. ಪಾತ್ರೆ, ಪಾತ್ರೆ ಯಾಕೆ ಅಂತ ಹೇಳ್ತಾರಂಥದ್ದು, ಪಾತ್ರ ಅಂತಂದ್ರೆ ಯೋಗ್ಯ ದಾನಕ್ಕೆ ಪಾತ್ರರಾಗಿರುವಂತವ್ರು ಅಂತ ಕರೀತಾರೆ, ಅಥವಾ ಯೋಗ್ಯ ವ್ಯಕ್ತಿಗೆ ಅಂತ ಕೂಡ ನಾವಿಲ್ಲಿ ಅದನ್ನ ತಿಳ್ಕೊಳ್ಬೇಕು. ತದ್ದಾನಂ ಸಾತ್ವಿಕಂ ಸ್ಮೃತಂ. ತತ್ ಅಂತ ಹೇಳ್ತಿರೋ ಆ ದಾನ ಸಾತ್ವಿಕಂ ಸ್ಮೃತಂ, ಸತ್ವಗುಣದ ಸ್ಮೃತಂ ಅಂದ್ರೆ ಎಂದು ಪರಿಗಣಿಸಲಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಕೂಡಿ ಹೇಳಿದಾಗ ಯೋಗ್ಯ ಸ್ಥಳದಲ್ಲಿ, ಯೋಗ್ಯ ಸಮಯದಲ್ಲಿ, ಯೋಗ್ಯ ವ್ಯಕ್ತಿಗೆ ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲದೆ. ಮೊದಲು ನಮ್ಗೆ ಬರೋದು ಏನಿದ್ದು, 3ನೇ ಲೈನು, 3ನೇ ಚರಣ ಫಸ್ಟ್ ಬರುತ್ತೆ ಅರ್ಥ ಕೊಡುವಾಗ. ಯೋಗ್ಯ ಸ್ಥಳದಲ್ಲಿ, ಯೋಗ್ಯ ಸಮಯದಲ್ಲಿ, ಯೋಗ್ಯ ವ್ಯಕ್ತಿಗೆ ಯಾವುದೇ ಪ್ರತಿಫಲದ ಆಪೇಕ್ಷೆ ಇಲ್ಲದೆ ಕೊಡಲೇಬೇಕು ಅನ್ನುವಂತಹ ಭಾವದಿಂದ, ನಾನ್ ಮಾಡ್ಬೇಕಲ್ಲ ಅನ್ನುವಂಥ ಭಾವ. ಅಂದ್ರೆ ಮನಸ್ಸಿನಲ್ಲಿ ಕೊಡ್ಬಾರ್ದು ಅಂತ ಇರುತ್ತೆ, ಆದ್ರೆ ಹೊರಗಡೆ ಜನರಿಗೋಸ್ಕರ ನಾವು ಕೊಡ್ತೇವೆ ಅಂತದಲ್ಲ. ಒಳಗಡೆ ಒಂದು ಕೊಡಲೇಬೇಕು ಅನ್ನುವಂತಹ ಭಾವದಿಂದ, ಮನಸ್ಸಿನ ಒಂದು ಭಾವದಿಂದ ನೀಡುವಂತಹ ದಾನವನ್ನ ಸತ್ವಗುಣದ ದಾನ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ, ಅನಂತ ಕುಲಕರ್ಣಿ ಪ್ರಭುಜಿ, ರವಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಹರೇ ಕೃಷ್ಣ ಮಾತಾಜಿ. ಸ್ಮೃತಂ, ಮನು ಕೇಳಿಸ್ಬೇಕಲ್ಲಿ, ಸ್ಮೃತಂ. ಸ್ಮೃತಂ ಸರಿ ಬಂತೆಲ್ಲ, ಒತ್ತು ದೀರ್ಘ ಎಲ್ಲ. ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸರಿ. ಹರೇ ಕೃಷ್ಣ ಮಾತಾಜಿ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 21ನೇ ಶ್ಲೋಕ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ನೋಡಿ. ಯತ್ತು ಪ್ರತ್ಯುಪಕಾರಾರ್ಥಂ. ಎತ್ತು ಅಂತಂದ್ರೆ ಹೇಳೋದಲ್ಲಿ ಯತ್ತು ಅಂತ ಹೇಳಿ ಹೇಳ್ತಾರೆ ಬಿಡಿಸಿ. ಅಲ್ಲಿ ಹೇಗಿದೆ ಹಾಗೆ ಹೇಳಿ. ಎತ್ತು ಪ್ರತ್ಯುಪಕಾರಾರ್ಥಂ. ಪ್ರತ್ಯು, ತಕ್ಕೆ ತ ಒತ್ತಿದೆ ಮತ್ತೆ ಯ ಒತ್ತಿದೆ. ಪ್ರತ್ಯು ಒತ್ತಿ ಹೇಳ್ಬೇಕು, ತನ ಮತ್ತೆ ಯ ಕೂಡ ಬರ್ಬೇಕು. ಪ್ರತ್ಯುಪಕಾರಾರ್ಥಂ. ಕಾರಾರ್ಥಂ ರ ಅನ್ನೋದು ಬಹಳ ಒತ್ತಿ ಕೇಳಿಸ್ಬಾರ್ದು.
ಪ್ರತ್ಯುಪಕಾರಾರ್ಥಂ ಅಂದ್ರೆ ಅರ್ಕಾವಳಿಗೆ ಏನ್ ರ ಇದೆಯಲ್ಲ ಬಾಳ ರ ಅಂತ ಜಗ್ಬಾರ್ದು. ಪ್ರತ್ಯುಪಕಾರಾರ್ಥಂ ಸ್ವಲ್ಪ ರ ಕೇಳಿಸ್ಬೇಕಲ್ಲಿ. ಫಲ ಮುದ್ದಿಶ್ಯ ನೋಡಿ ಇಲ್ಲಿ ದಕ್ಕೆ ದವತ್ತಿದೆ ಬಟ್ ಮಹಾಪ್ರಾಣದ ದ ಇಲ್ಲ. ಮುದ್ದಿಶ್ಯ ಮುದ್ದಿಶ್ಯ ಅಲ್ಲ, ಮುದ್ದಿಶ್ಯ. ಫಲ ಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ. ಪರಿಕ್ಲಿಷ್ಟಂ ಕ್ಲಿಷ್ಟ ನೋಡಿ ಇಲ್ಲಿ ಪರಿಕ್ಲಿಷ್ಟಂ. ನಮ್ಮ ಶ ಏನಿದೆಯಲ್ಲ ಷಟ್ಕೋನ ಶ ಆಗ್ಬೇಕು. ಟವತ್ತಿದೆ. ಪರಿಕ್ಲಿಷ್ಟಂ ತದ್ದಾನಂ ಇಲ್ಲಿನೂ ಕೂಡ ನೋಡಿ ದಕ್ಕೆ ದೊಡ್ಡ ಮಹಾಪ್ರಾಣದ ಇಲ್ಲ. ತದ್ದಾನಂ ತದ್ದಾನಂ ಧಾ ಅಲ್ಲ, ತದ್ದಾನಂ ರಾಜಸಂ ಸ್ಮೃತಂ. ಸೋಕೆ ಮೂವತ್ತು ಒಟ್ಟು ಹೇಳಿದೆ ಸ್ಮೃತಂ. ಇದ್ರ ಅರ್ಥನ ತಿಳ್ಕೊಳ್ಳೋಣ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ. ಯತ್ತು ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ ಮುಂದೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ ಅದನ್ನ ಮತ್ತೆ ಕಂಟಿನ್ಯೂ ಮಾಡಿ. ಆದ್ರೆ ಯಾವುದು ಪ್ರತ್ಯುಪಕಾರಾರ್ಥಂ ಪ್ರತಿಫಲವನ್ನ ನಿರೀಕ್ಷಿಸಿ, ಪ್ರತ್ಯುಪಕಾರಾರ್ಥವನ್ನ ಬಿಡಿಸಿದಾಗ ಪ್ರತಿ ಉಪಕಾರ ಅರ್ಥಂ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಫಲದ ಆಪೇಕ್ಷೆಗಾಗಿ ಮಾಡುವಂಥದ್ದು, ನಿರೀಕ್ಷಿಸುವಂಥದ್ದು. ಫಲಮುದ್ದಿಶ್ಯ ವಾ ಪುನಃ. ಫಲಮುದ್ದಿಶ್ಯ ಅಂದ್ರೆ ಫಲವನ್ನ ಉದ್ದೇಶಿಸಿ. ವಾ ಪುನಃ ಅಥವಾ ಮತ್ತೆ ದೀಯತೆ ಚ ಪರಿಕ್ಲಿಷ್ಟಂ. ದೀಯತೆ ಅಂದ್ರೆ ನೀಡಲಾಗ್ತದೆ. ನೀಡಲಾಗುತ್ತೋ ಏನನ್ನ ದಾನದ ಕುರಿತಾಗಿ ಹೇಳ್ತಾ ಇರುವಂತದ್ದು ಈಗ ಅಲ್ಲ. ಹಾಗಾಗಿ ನೀಡಲಾಗುತ್ತೋ ಕೊಡಲ್ಪಡುತ್ತದೋ ಈ ತರ ಹೇಳ್ತಾರೆ. ಚ ಪರಿಕ್ಲಿಷ್ಟಂ ಅಂದ್ರೆ ಮನಸ್ಸಿಗೆ ಕಷ್ಟದಿಂದ ಅಸಮಾನದಿಂದ ಕೊಡುವಂಥದ್ದು. ಒಳಗಡೆ ಅಸಮಾಧಾನ ಇರ್ತದೆ, ಇಷ್ಟು ಕೊಡ್ಬೇಕಲ್ಲ ಅಂತ, ಆದ್ರೂ ಕೂಡ ತೋರಿಕೆಗಾಗಿ ಕೊಡೋದು. ಅದಕ್ಕೆ ಪರಿಕ್ಲಿಷ್ಟಂ ಅಂತ ಹೇಳ್ತಾರೆ. ಮನಸ್ಸಿನ ಒಂದು ಕಷ್ಟದಿಂದ ಅಸಮಾನದಿಂದ ಕೊಡುವಂಥದ್ದು. ತದ್ದಾನಂ ಇಲ್ಲಿ ತತ್ ದಾನಂ ಅಂತ ಕರೀತಾರೆ. ತದ್ದಾನಂ ದೊಡ್ಡ ಧಾ ಅಲ್ಲ, ತದ್ದಾನಂ. ಆ ದಾನ ರಾಜಸಂ ಸ್ಮೃತಂ ರಜೋಗುಣದ ದಾನ ಎಂದು ಸ್ಮೃತಂ ಅಂದ್ರೆ ಹೇಳಲಾಗುತ್ತದೆ ಅಂತ ಹೇಳಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಪ್ರತಿಫಲದ ನಿರೀಕ್ಷೆಯಿಂದ ಅಥವಾ ಲಾಭದ ಉದ್ದೇಶದಿಂದ ಮನಸ್ಸಿಗೆ ಕಷ್ಟ, ಮನಸ್ಸಿನೊಳಗೆ ಇಷ್ಟ ಇಲ್ಲದೆ ಕಷ್ಟದಿಂದ ಅಸಮಾನದಿಂದ ನೀಡುವಂತಹ ದಾನವನ್ನ ರಜೋಗುಣ ದಾನ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳುವಂತ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಹಾ ಮಾತಾಜಿ ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಲೋಕಜೀವಿನಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ. ಇಲ್ಲ, 4ನೇ ಲೈನ್ ಹೇಳಿ ಇನ್ನೊಮ್ಮೆ. ತದ್ದಾನಂ ರಾಜಸಂ. ಇಲ್ಲ, ಇನ್ನೊಮ್ಮೆ ಹೇಳಿ, ಅದೊಂದೇ ಹೇಳಿ. ತದ್ದಾನಂ. ತದ್ದಾನಂ ಇಲ್ಲ, ಧಾ ಅಂದ್ರೆ ಮತ್ತೆ ಅಲ್ಲಿ ಇದು ಬರುತ್ತೆ, ದೊಡ್ಡ ಧ ಮಹಾಪ್ರಾಣ ಆಗುತ್ತೆ. ಇಲ್ಲ, ಮಹಾಪ್ರಾಣ ಇಲ್ಲ ಅಲ್ಲಿ. ತದ್ದಾನಂ ತದ್ದಾನಂ ತದ್ದಾನಂ. ಸರಿ ಬಂತು. ತದ್ದಾನಂ. ಇಲ್ಲಿ ಕೂಡ ನೋಡಿ ಫಲಮುದ್ದಿಶ್ಯ, ದೊಡ್ಡದ ಹೇಳಂಗಿಲ್ಲ ಅಲ್ಲಿ. ಫಲಮುದ್ದಿಶ್ಯ, ಫಲಮುದ್ದಿಶ್ಯ ಅಲ್ಲ, ಫಲಮುದ್ದಿಶ್ಯ. ಫಲಮುದ್ದಿಶ್ಯ ಸರಿ ಬಂತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರಿಗೆ ಮಾತಾಜಿ ಹೇಳಿದ್ದು? ಹೇಳಿ, ನೀವು ಹೇಳಿ ಮಾತಾಜಿ, ಹೇಳಿ ಯಾರಾದ್ರೂ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಧನ್ಯವಾದ ಮಾತಾಜಿ. ಇಲ್ಲಿ ಪ್ರತ್ಯುಪಕಾರಾರ್ಥಂ, ಪ್ರತ್ಯುಪಕಾರಾರ್ಥಂ ದೊಡ್ಡ ಇದೆ. ಮತ್ತೆ ಇಲ್ಲಿ ತದ್ದಾನಂ, ತದ್ದಾನಂ. ತದ್ದಾನಂ ದೊಡ್ಡ ಧ ಹೇಳ್ಬೇಡಿ. ತದ್ದಾ ಧ ಅಲ್ಲ, ತದ್ದಾನಂ. ತದ್ದಾನಂ ಕರೆಕ್ಟ್ ಆಗುತ್ತೆ. ಸರಿ ಮಾತಾಜಿ ಬಂತು. ಹೇಳ್ಬೇಕ ಮಾತಾಜಿ ಇನ್ನೊಂದ್ಸರ್ತಿ ಅದು? ಇಲ್ಲ, ಸರಿ ಬಂತು ಮಾತಾಜಿ. ಅದೇ ಪ್ರತ್ಯುಪಕಾರಾರ್ಥಂ ಒಂದು ಹೇಳಿ ಅಷ್ಟೇ.
ಯತ್ತು ಪ್ರತ್ಯುಪಕಾರಾರ್ಥಂ. ಅಲ್ಲಿ ನೋಡಿ ಥಮ್ ಕೇಳಿಸುತ್ತೆ, ನಿಮ್ದು ದೊಡ್ಡ ತ ಕೇಳಿಸಲ್ಲ, ತಮ್ ಕೇಳಿಸುತ್ತೆ. ಪ್ರತ್ಯುಪಕಾರಾರ್ಥಂ. ಹಾ ಬಂತು ನೋಡಿ ಈಗ. ಅನ್ಕೋಬೇಡಿ ನೀವು ನಾನು ಈ ವಯಸ್ಸಲ್ಲಿ ಅದನ್ನ ಹೇಳಿ ಏನ್ ಮಾಡ್ಲಿ ಅಂತ, ನೀವೇ ಹೇಳ್ಬೇಕು ಅದನ್ನ. ಆಕ್ಚುಲಿ ತಪ್ಪ ನಾವ್ ತಿಳ್ಕೊಳ್ಳೋದೇ ಇಲ್ಲ ಮಾತಾಜಿ, ಹಂಗೆಲ್ಲ ನೀವು ಕಲ್ಸಕ್ಕೆ ಬಂದಿದ್ರಿ, ನಾವ್ ಕಲ್ತ್ಕೊಳ್ಳೇಬೇಕು ಆತರ. ಅದನ್ನ ಆತರ ಗುರು ಶಿಷ್ಯರಲ್ಲಿ ಆತರ ಅನ್ಕೊಳ್ಳೋ ಭಾವನೆ ಇಲ್ಲ ನಮ್ಗೆ. ಇಲ್ಲ ಮಾತಾಜಿ, ನಿಮ್ಗೆ ಅಂತ ಹೇಳಿಲ್ಲ. ಅದೊಂಥರ ಮೆಡಿಟೇಷನ್ ಮಾತಾಜಿ. ಅದು ಗಮನ ಕೊಟ್ಟು ನಾವು ದೀರ್ಘ ಒತ್ತನ್ನ ಹೇಳ್ತಾ ಹೋಗ್ತಿವಲ್ಲ, ಎಷ್ಟು ಖುಷಿ ಆಗತ್ತೆ ನೋಡಿ, ಬೇಕಂದ್ರೆ ಗಮನಿಸಿ. ಅದೊಂಥರ ಮೆಡಿಟೇಷನ್ ಆಗುತ್ತೆ, ಧ್ಯಾನ ಅದು. ನಾವೆಲ್ಲೋ ಯಾವಾಗ ನಾವು ಓದು ಅಂತ ಹೇಳಿದಾಗ ಎಲ್ಲೋ ಬೇರೆ ಕಡೆ ಗಮನ ಇಟ್ಟು ನಮ್ಗೆ ಬರ್ತಿರುತ್ತೆ, ನಾವು ಹಾಗೇ ಹೇಳ್ತಾ ಹೋಗ್ಬಿಡ್ತೇವೆ. ಅಲ್ಲಿ ಕಾ ರಾ ಆ ಇದೆ ಅಂತ ನೋಡಲ್ಲ, ಫ ಹೇಗೆ ಹೇಳ್ಬೇಕು ಅಂತ ಗೊತ್ತಿರಲ್ಲ, ಷಟಗುಣಶ ಹೇಗೆ ಹೇಳ್ಬೇಕು ಅಂತ ಗೊತ್ತಿರೋದಿಲ್ಲ. ನಮ್ಗದು ಏನಾಗ್ಬಿಟ್ಟಿರುತ್ತೆ, ಅನ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗಿರುತ್ತೆ, ಹಾಗೆ ಹೇಳ್ತಾ ಹೋಗ್ತೇವೆ. ಬಟ್ ಯಾವಾಗ ನಾವು ಪ್ರತಿಯೊಂದು ಶಬ್ದವನ್ನ ಅಲ್ಲಿ ಗಮನ ಇಟ್ಟು ಹೇಳ್ತಿರ್ತೀವಲ್ಲ, ಆವಾಗನೇ ಅದು ಧ್ಯಾನ. ಹೌದು ಮಾತಾಡಿ, ಎಷ್ಟು ಕಲ್ತ್ರು ಇನ್ನು ಕಲಿಬೇಕು, ಕಲಿತಾನೆ ಇರ್ಬೇಕು, ಅಷ್ಟು ಕಲಿಯೋದಿದೆ ನಾವು. ಹರೇ ಕೃಷ್ಣ. ಆದ್ರೆ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ಧೀಯತೆ ಚ ಪರಿಕೃಷ್ಟಂ ತದ್ದಾನಂ ರಾಜ ಸಂಸ್ಮೃತಂ. ನೀವು ಒಂದು ಪ್ರತ್ಯುಪಕಾರಾರ್ಥಂ ದೊಡ್ಡ ಥಮ್ ಹೇಳ್ಬೇಕು. ಮತ್ತೆ ಇಲ್ಲಿ ದಕ್ಕೆ ದ ಒತ್ತಿದ್ದಾಗೆ ಹೇಳಿದ್ರಿ, ಮತ್ತೆ ಇನ್ನೊಮ್ಮೆ ಹೇಳಿದ್ರಿ ಅದನ್ನ, ಮೂರನೇ ಚರಣ. ಧೀಯತೆ ಎಳೆದು ಹೇಳ್ಬೇಕು ಮತ್ತೆ. ಧೀಯತೆ. ಸರಿ, ನೆಕ್ಸ್ಟ್ ಹೇಳಿ. ಆದ್ರ ಮಾತಾಜಿ ಇದ್ದಾರೆ? ಹಾ ಮಾತಾಜಿ, ಆಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 22ನೇ ಶ್ಲೋಕ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮೈವ ಜ್ಞಾತಂ ತತ್ತಾಮಸಮುದಾಹೃತಂ. ಇನ್ನೊಮ್ಮೆ ಹೇಳ್ತೇನೆ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಉಚ್ಚಾರಣೆ. ಅದೇಶ ಕಾಲೇ, ದೇ ದೀರ್ಘ ಇದೆ, ಕಾಲೇ, ಅದೇಶ ಕಾಲೇ. ಇಲ್ಲಿ ಅದೇಶ ಬೇರೆ, ಕಾಲ ಬೇರೆ, 2 ಪದಗಳಿದೆ, ಕೂಡ್ಸಿ ಹೇಳಿ. ಅದೇಶ ಕಾಲೇ ಯದ್ದಾನಂ. ಯದ್ದಾನಂ ಅಪಾತ್ರೇಭ್ಯಶ್ಚ, ಅಪಾತ್ರೇಭ್ಯ ಚ ಅಂತ ಹೇಳಿ ಕರೀತಾರೆ. ಅಪಾತ್ರೇ ದೀರ್ಘ ಇದೆ, ಅಪಾತ್ರೇ ದೊಡ್ಡ ಭ ಇದೆ ಇಲ್ಲಿ, ಮತ್ತೆ ಯವತ್ತಿದ. ಅಪಾತ್ರೇಭ್ಯಶ್ಚ ದೀಯತೆ ಅಸತ್ ಕೃತಮವಜ್ಞಾತಂ. ಅಸತ್ ವ್ಯಂಜನಿದೆ, ಅಸತ್ ಅಸತ್ ಕೃತಮವಜ್ಞಾತಂ. ಕೃತಮವಜ್ಞಾತಂ ಬಿಡಿಸ್ಬೇಡಿ, ಅಲ್ಲಿ ಗ್ಯಾಪ್ ಬಿಡಬೇಡಿ. ನಿಮ್ಗೆ ಹೇಳೋ ಸಲುವಾಗಿ ನಾನು ಗ್ಯಾಪ್ ಬಿಟ್ಟೆ. ಕೃತಮವಜ್ಞಾತಂ. ಕ್ರತಮ ಅಲ್ಲ, ಅಲ್ಲ, ಕೃತಮವಜ್ಞಾತಂ ತತ್ತಾಮಸ ಮುದಾಹೃತಂ. ಕೂಡಿ ಹೇಳಿ. ತಾಮಸ ಮುದಾಹೃತಂ, ಮೂನ ಹೇಳಿ ಅಲ್ಲಿ. ಬಿಡಿಸೋದಾದ್ರೆ ತಾಮಸಂ ಉದಾಹೃತಂ ಆಗತ್ತೆ. ಮ ಇದ್ದು ಸ್ಪ್ಲಿಟ್ ಆಗಿ ಮ ಮತ್ತೆ ಉ ಸ್ಪ್ಲಿಟ್ ಆಗತ್ತೆ, ಮ ಪ್ಲಸ್ ಉ, ಮು. ತಾಮಸ ಮುದಾಹೃತಂ ಕೂಡಿ ಹೇಳಿ. ಇದ್ರ ಅರ್ಥ ತಿಳ್ಕೊಂಡ. ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ಈಗ ಈ ತಮ್ಮ ಗುಣದ ದಾನವನ್ನ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹಿಂದೆ ಆಯ್ತಲ್ಲ ರಜೋಗುಣದ ದಾನ ಆಯ್ತು, ಈಗ ತಮ್ಮ ಗುಣದ ದಾನ ಹೇಳ್ತಾ ಇದ್ದಾರೆ. ಏನಿದೆ ಇಲ್ಲಿ? ಅದೇಶ ಕಾಲೇ ಯದ್ದಾನಂ. ಅದೇಶ ಕಾಲೇ ಯದ್ದಾನಂ ಅಂದ್ರೆ ಈ ಅದೇಶ ಅಂತ ಹೇಳ್ತಾ ಇರುವಂತದ್ದು ಒಂದು ಸ್ಥಳ ಶುದ್ಧ ಇರೋದಿಲ್ಲಲ್ಲ, ಅಶುದ್ಧ ಸ್ಥಳ ಅಂತ ಹೇಳ್ತಾರೆ, ಅಥವಾ ಯೋಗ್ಯವಾಗಿರದೇ ಇರುವಂತಹ ಸ್ಥಳ, ಅದಕ್ಕೆ ಅದೇಶ ಕಾಲೇ ಅಂತ ಹೇಳ್ತಾರೆ. ಅದೇಶ ಅಂತ ಕರೀತಾರೆ. ಯೋಗ್ಯವೆಲ್ಲದೇ ಇರುವಂತ ಸ್ಥಳಕ್ಕೆ ಅದೇಶ ಅಂತ ಕರೀತಾರೆ. ಕಾಲೇ, ಕಾಲೇ, ಕಾಲೇ ಅಂದ್ರೆ ಅದು ಕೂಡ ಒಂದೇ. ಅದೇಶ ಕಾಲೇ ಎರಡು ಕೂಡಿ ಒಂದೇ ಹೇಳ್ತಾ ಇರುವಂತದ್ದು. ಅಂದ್ರೆ ಅಯೋಗ್ಯವಾದಂತ ಸ್ಥಳ, ಅಯೋಗ್ಯವಾದಂತ ಸಮಯ, ಅಥವಾ ಯೋಗ್ಯವಲ್ಲದೆ ಇರುವಂತ ಸ್ಥಳ, ಅಥವಾ ಯೋಗ್ಯವಾಗಿರದೆ ಅಂದಿರುವಂತ ಸಮಯ. ಯೋಗ್ಯವಾಗಿರದ ಸಮಯ, ಯೋಗ್ಯವಲ್ಲದ ಸ್ಥಳ,
ಅಂತ ಹೇಳ್ತಾ ಇರುವಂತದ್ದು ಆದೇಶ ಕಾಲೆ. ನೋಡಿ, ಎರಡು ಪದದಲ್ಲಿ, ಅದೇ ಒಂದೇ ಪದದಲ್ಲಿ ಅಷ್ಟು ಇದ್ದಿದೆ. ಯದ್ದಾನಂ, ಯಾವ ದಾನವನ್ನ ಅಂತ ಹೇಳಿ ಒಂದ್ ಲೈನ್ ಆಯ್ತು. ಅಪ್ರಾಪೇಭ್ಯಶ್ಚ ದೀಯತೆ, ಅಪ್ರಾಪೇಭ್ಯ ಚ, ಮೇಲಿನ ಹಿಂದೆನೂ ಕೂಡ ಇತ್ತು. ಮೇಲೆ ಏನಿತ್ತು, ಹಿಂದಿನ ಒಂದು ಇದ್ರಲ್ಲಿ ಇತ್ತು ಅನ್ಸುತ್ತೆ, 20ನೇ ಶ್ಲೋಕದಲ್ಲಿ ಅಲ್ಲ. ಇಲ್ಲಿ ಅಪ್ರಾಪ್ಯೇಭ್ಯ, ಅಪ್ರಾಪ್ಯೇಭ್ಯ ಅಂತಂದ್ರೆ ಯೋಗ್ಯವಲ್ಲದ ವ್ಯಕ್ತಿಗೆ ಅಥವಾ ಅನರ್ಹ ವ್ಯಕ್ತಿಗೆ, ಪಾತ್ರನಲ್ಲಿ, ಇಲ್ಲಿ ಪಾತ್ರೆ ಅಂತ ಇತ್ತು ನೋಡಿ ಹಿಂದೆ, ಸರಿಯಾದ ವ್ಯಕ್ತಿಗೆ, ಯೋಗ್ಯ ವ್ಯಕ್ತಿಗೆ ಅಂತ. ಪಾತ್ರೇಚ ಅಂತ, ಪಾತ್ರೇಚ ಬಿಡಿ, ಅದು ಚ ಮತ್ತೆ ಬೇರೆ ಪದ ಆಯ್ತು. ಪಾತ್ರೆ ಅಂದ್ರೆ ಇಲ್ಲಿ ನಾವು ಮಾಡುವಂತ ಪಾತ್ರೆ ಅಲ್ಲ, ಅಲ್ಲಿ ಪಾತ್ರೆ ಇರುವವನಿಗೆ ಅಂತ ಹೇಳಿ, ಪಾತ್ರನಾಗಿರುವವನಿಗೆ ಅಂತ, ಅರ್ಹ ವ್ಯಕ್ತಿಗೆ ಅಂತ ಹೇಳ್ತಾರೆ ಅಂತಂದ್ರೆ. ಹಾಗೆ ಇಲ್ಲಿ ಅಪಾತ್ರೆ ಅಂತಂದ್ರೆ ಅರ್ಹನಲ್ಲದ ವ್ಯಕ್ತಿಗೆ ಅಂತ ಹೇಳ್ತಾರೆ ಅಂತದ್ದು. ಚ ದೀಯತೆ, ನೀಡಲಾಗ್ತದೋ. 3ನೇ ಚರಣ, ಅಸತ್ಕೃತಂ ಅವಜ್ಞಾತಂ. ಇಲ್ಲಿ ಅಸತ್ಕೃತಂ ಅವಜ್ಞಾತಂ ಅಂತ ಹೇಳಿ 2 ಪದಗಳಾಗತ್ತೆ. ಅಸತ್ಕೃತಂ ಅಂತಂದ್ರೆ ಗೌರವವಿಲ್ಲದೆ ಅಂತ ನಾವ್ ಹೇಳ್ತೀವಲ್ಲ, ಗೌರವವಿಲ್ಲದೆ. ಅವಜ್ಞಾತಂ ಅಂದ್ರೆ ತಿರಸ್ಕಾರದಿಂದ ಅಂತ ಹೇಳಿ ಅವಜ್ಞಾತಂ. ತತ್ ತಾಮಸ ಉದಾಹರ್ತಂ ಅಂದ್ರೆ ಇದು ಒಂದು ತಮೋಗುಣ ಅಂತ ಹೇಳಲಾಗಿದೆ ಅಂತ ಲಾಸ್ಟ್ ಲೈನ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಈಗ ಎಲ್ರಿಗೂ. ತುಂಬಾ ಪರ್ಫೆಕ್ಟ್ ಆಗಿದ್ದೀರಾ ಎಂದು ಹೇಳಲಾಗತ್ತೆ. ಉದಾಹೃತಂ ಏನ್ ಅರ್ಥ ಕೊಡುತ್ತಂದ್ರೆ, ಈ ಒಂದು ಶ್ಲೋಕದೊಂದು ಒಟ್ಟಾರೆ ಅರ್ಥ, ಅಯೋಗ್ಯವಾದಂತಹ ಸ್ಥಳ, ಅಯೋಗ್ಯವಾಗಿರುವಂತಹ ಕಾಲ, ಅಯೋಗ್ಯವಾಗಿರುವಂತಹ ವ್ಯಕ್ತಿಗಳಿಗೆ ಗೌರವ ಇಲ್ಲದೆ, ಈಗ ಗೌರವ ಇಲ್ಲದೆ ಅಂದ್ರೆ ಯಾವ ತರ, ಹಿಂಗ ಒಗಿತಾರೆ ನೋಡಿ, ದುಡ್ಡು ಒಯ್ಯೋದು, ಆತರ ಗೌರವವಿಲ್ಲದೆ ಮತ್ತು ತಿರಸ್ಕಾರ ಭಾವದಿಂದ ನೀಡುವಂತಹ ದಾನವು ತಮೋ ಗುಣದ ದಾನವಾಗಿರುತ್ತೆ ಅಂತ ಪ್ರಪಾದ ಹೇಳ್ತಾರೆ. ಮಾತಾಜಿ ಕಂಟಿನ್ಯೂ ಮಾಡಿ. ಹಾ ಮಾತಾಜಿ, ಹರೇ ಕೃಷ್ಣ. ಮಂಗಳವಿ ಮಾತಾಜಿ, ಮಂಜುಳಾಯಿ ಮಾತಾಜಿ, ನಿರ್ಮಲಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಮಂಗಳವಿ ಮಾತಾಜಿ, ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ವಜ್ಞಾತಂ ತತ್ತಾಮಸಂ ಉದಾಹೃತಂ. 3ನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಅಸತ್ಕೃತಮವಜ್ಞಾತಂ ಸರಿ, ತತ್ತಾಮಸಂ ಉದಾಹೃತಂ. ಬಿಡಿಸಿ ಚೆನ್ನಾಗಿ ಹೇಳ್ತೀರಾ. ಸ್ವಲ್ಪ ಕೂಡಿ ಹೇಳಿಕೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾತಾಜಿ, ಯಾಕಂದ್ರೆ ನೀವು ಬಿಗಿನರ್ಸ್ ಅಲ್ಲಲ್ಲ, ನೀವು ತುಂಬಾ ದಿನದಿಂದ ಮಾಡ್ತಾ ಇದ್ದೀರಾ, ಹಾಗಾಗಿ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಅದೇಶ ಕಾಲೇ ಯದ್ದಾನಂ ಅಪತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. 2ನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಅಪತ್ರೇಭ್ಯಶ್ಚ ನೋಡಿ ಅಲ್ಲಿ ಏನಿದೆ, ಅಪಾತ್ರೇಭ್ಯಶ್ಚ ಅಪಾತ್ರೇಭ್ಯಶ್ಚ ದೀಯತೆ. ಅಪಾತ್ರೇಭ್ಯಶ್ಚ ದೀಯತೆ. ಸರಿ, ಇನ್ನೆಲ್ಲ ಸರಿ ಆಯ್ತಾ ಮಾತಾಜಿ? ಸರಿ ಇದೆ. ಸರಿ. ನೆಕ್ಸ್ಟ್ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೀನಿ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಇನ್ನೊಮ್ಮೆ ಹೇಳಿ ಮಾತಾಜಿ, ಫಸ್ಟ್ ಲೈನ್, ಫಸ್ಟ್ ಚರಣ. ಆದೇಶ ಕಾಲೇ ಯದ್ದಾನಂ. ಅಲ್ಲಿ ಯದ್ದಾನಂ, ಅವಾಗ ನೀವು ಒತ್ತಿ ಅದು ಯದ್ದಾನಂ ಅಂತ ಹೇಳಿದ್ರೆ ಎದ್ದಕ್ಕೆ ದವತ್ ಬರೋ ಹಾಗೆ ಹೇಳಿದ್ರಿ, ಈಗ ಸರಿ ಬಂತು.
ಅದೇಶ ಕೂಡಿನ ಹೇಳಿ. ಅದೇಶ ಕಾಲೇ ಯದ್ದಾನಂ. ಅದೇಶ ಕಾಲೇ ಯದ್ದಾನಂ. ನೋಡಿ ಯದ್ಧಾ ಅಂತ ಕೇಳಿಸ್ತಾ ಇದೆ ಮತ್ತೆ. ಯದ್ದಾನಂ. ಯದ್ದಾನಂ. ಸರಿ ಆಯ್ತಾ ಮಾತಾಜಿ? ಹಾ ಇನ್ನೊಂದು ಶ್ಲೋಕನ ಕೊನೆ ಶ್ಲೋಕ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 23ನೇ ಶ್ಲೋಕ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಃ ಪುರಾ. ಇನ್ನೊಮ್ಮೆ ಹೇಳ್ತಾನೆ. ಓಂ ತತ್ಸದಿತಿ ನಿರ್ದೇಶೋ ಬ್ರಾಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಃ ಪುರಾ. ಹರೇ ಕೃಷ್ಣ. ಮೊದಲನೇ ಚರಣದ ಒಂದು ಇದ್ರ ಉಚ್ಚಾರಣೆ ತಿಳ್ಕೊಳ್ಳೋಣ. ಓಂ ತತ್ಸದಿತಿ ನಿರ್ದೇಶೋ. ತತ್ಸದಿತಿ ತಕ್ಕೆ ಸವತ್ ಬಂದಾಗೆ ಹೇಳ್ಬೇಕು. ತತ್ಸದಿತಿ ಕೂಡಿನೇ ಹೇಳ್ಬೇಕು. ತತ್ ಸದಿತಿ ಅಲ್ಲ. ತಪ್ಪಾಗುತ್ತೆ. ಓಂ ತತ್ಸದಿತಿ ನಿರ್ದೇಶೋ. ನಿರ್ದೇಶೋ ಇಲ್ಲಿ ನೋಡಿ ಅರ್ಕಾವಳಿ ಹೇಳುವಾಗ ನಿರ್ದೇಶೋ ಒತ್ತಿ ಹೇಳ್ಬೇಡಿ. ನಿರ್ದೇಶೋ ರ ಸ್ವಲ್ಪವಾಗಿ ಕೇಳಿಸ್ಲಿ. ನಿರ್ದೇಶೋ ಬ್ರಾಹ್ಮಣ ಸ್ತ್ರೀವಿಧ. ಬ್ರಹ್ಮಣ ಬ್ರಹ್ಮ ಕೆಲವೊಂದ್ ಸಮಯದಲ್ಲಿ ಬ್ರಹ್ಮ ಆಗುತ್ತೆ, ಕೆಲವೊಂದ್ ಸಮಯದಲ್ಲಿ ಬ್ರಹ್ಮ ಆಗುತ್ತೆ. ನಿನ್ನೆ ಸಂಯುತ ಅಸಂಯುತದ ಕುರಿತಾಗ ನಾನು ಹೇಳಿದ್ದೆ. ಸೊ ಯಾರು ಹೊಸಬರಿದ್ದೀರೋ ಅವರು ನೋಡಿಕೊಳ್ಳಿ ಹಿಂದಿನ ಯೂಟ್ಯೂಬ್ ಗಳನ್ನ. ಇಲ್ಲಿ ಬ್ರಾಹ್ಮಣ ಸ್ತ್ರಿವಿಧ. ಸ್ತ್ರೀ ಸೊಕ್ಕೆ ತವತ್ತು ರವತ್ತು ಬ್ರಹ್ಮಣ ಸ್ತ್ರಿವಿಧ. ಸ್ಮೃತಃ ಸೊಕ್ಕೆ ಮವತ್ತು ಒಟ್ರ ಸುಳಿ ಸ್ಮೃತಃ. ಬ್ರಾಹ್ಮಣಾಸ್ತೇನ. ಬ್ರಾಹ್ಮಣಾಸ್ತೇನ ಸೊಕ್ಕೆ ತವತ್ತು ಮದೀರ್ಘ ಇದೆ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಃ ಪುರಾ. ವಿಹಿತಾಹ ಪುರಾ ಅಲ್ಲ, ವಿಹಿತಃ ಪುರಾ. ಸ್ವಲ್ಪ ಅಲ್ಲಿ ಇದು ಕೇಳಿಸ್ಬೇಕು, ವಿಸರ್ಗ. ಸರಿ, ಅರ್ಥ ನೋಡ್ಕೊಳ್ಳೋಣ. ಓಂ ತತ್ಸದಿತಿ ನಿರ್ದೇಶೋ ಬ್ರಾಹ್ಮಣ ಸ್ತ್ರಿವಿಧ ಸ್ಮೃತಃ. ಓಂ ತತ್ಸದಿತಿ ಅಂದ್ರೆ ಓಂ ತತ್ ಸತ್ ಅಂತ ಇಲ್ಲಿ ಹೇಳ್ತಾರಲ್ಲ. ಅಂದ್ರೆ ಈ ಇವು 3 ಪದಗಳು ಓಂ ತತ್ ಸತ್ ಅಂತ ಹೇಳಿ ಅಂದ್ರೆ ಪರಮ ಸತ್ಯವನ್ನ ಸೂಚಿಸುತ್ತೆ. ಓಂ ತತ್ ಸತ್ ಸತ್ಯ ಅಲ್ಲಿದೆ ಅಂತ ನಾವ್ ಹೇಳ್ತೀವಲ್ಲ, ಆ ತರ ಇದು. ನಿರ್ದೇಶೋ ಸತ್ಯ ಅಲ್ಲಿದೆ. ಇವು 3 ಪದಗಳು ಪರಮ ಸತ್ಯದ ಒಂದು ಸೂಚನೆ ಅಂತ ಹೇಳ್ತಾರೆ. ನಿರ್ದೇಶ ಅಂದ್ರೆ ಸೂಚನೆ ಕೊಡುತ್ತೆ ಅಂತ ಹೇಳಿ. ಪರಮ ಸತ್ಯ ಅದೇ ಅಂತ ಹೇಳಿ ಸೂಚನೆ ಕೊಡುತ್ತೆ. ಬ್ರಾಹ್ಮಣ ಸ್ತ್ರಿವಿಧ ಸ್ಮೃತಃ. ಇಲ್ಲಿ ನಾ ಈಗ ಹೇಳಿದ್ನಲ್ಲ ಬ್ರಾಹ್ಮಣ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾದಕ್ಕೆ ಬ್ರಾಹ್ಮಣ ಅಂತ ಹೇಳ್ತಾ ಇರುವಂತದ್ದು? ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಅಂತ ಹೇಳ್ತಾರೆ ಅಂದ್ರೆ ಪರಮೋನ್ನತವಾದಂಥದ್ದು ಅಥವಾ ಪರಮ ಸತ್ಯ. ಪರಮ ಸತ್ಯ ಮತ್ತೆ ತ್ರಿವಿಧ ಸ್ಮೃತಃ 3 ವಿಧದ. ಇವೆಲ್ಲ ಏನು ಓಂ ತತ್ಸದಿತಿ ಅಂತ ಇದೆಯಲ್ಲ ಅದನ್ನ ಕೆಳಗೆ ಹೇಳ್ತಾ ಇರುವಂತದ್ದು. ಈ 3 ಪದಗಳು ಪರಮ ಸತ್ಯದ ಸೂಚನೆಗಳನ್ನು ಹೇಳಲಾಗತ್ತೆ ಅಂತ ಹೇಳಿ ಸ್ಮೃತಃ. ಸ್ಮೃತಃ ಅಂದ್ರೆ ಹೇಳಲಾಗತ್ತೆ. ಮೇಲಿಂದು ಉಚ್ಚಾರಣ ಓಂ ತತ್ಸದಿತಿ ನಿರ್ದೇಶೋ ಓಂ ತತ್ ಸತ್. ನಿರ್ದೇಶ ಅಂದ್ರೆ ಸೂಚನೆ. ಏನ್ ಸೂಚನೆ ಕೊಡುತ್ತೆ? ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಪರಮ ಸತ್ಯದ ಈ 3 ವಿಧಗಳು ಪರಮ ಸತ್ಯದ ಸೂಚನೆಗಳನ್ನು ಹೇಳಲಾಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಃ ಪುರಾ. ಬ್ರಾಹ್ಮಣಾಸ್ತೇನ ಇಲ್ಲಿ ಬ್ರಾಹ್ಮಣ ತೇನ ಅಂತ ಹೇಳಿ ಬರುತ್ತೆ. ಬ್ರಾಹ್ಮಣರು ತೇನ ಅಂದ್ರೆ ಅದರಿಂದ ವೇದಾಶ್ಚ ವೇದಗಳು ಮತ್ತೆ ಯಜ್ಞಾಶ್ಚ ಯಜ್ಞಗಳು ವಿಹಿತಃ ಪುರಾ ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಕಾಲದಿಂದಲೂ ಇದನ್ನ ಸೂಚಿಸುತ್ತೆ ಅಥವಾ ಉಪಯೋಗಿಸಲ್ಪಡುತ್ತೆ ಅಂತ ಹೇಳಿ. ಅಂದ್ರೆ ಪುರಾತನದಿಂದಲೂ ಕೂಡ ಇದು ಸ್ಥಾಪಿಸಲ್ಪಟ್ಟಿದೆ ಅಥವಾ ಉಪಯೋಗಿಸಲ್ಪಡುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಏನರ್ಥ ಕೊಡುತ್ತಂದ್ರೆ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಪುರ ಅಂದ್ರೆ ಆ ಪದಗಳಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಬ್ರಾಹ್ಮಣರು ವೇದಗಳು ಮತ್ತೆ ಯಜ್ಞಗಳು ಸ್ಥಾಪಿಸಲ್ಪಟ್ಟಿವೆ. ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣರು ವೇದಗಳು ಮತ್ತೆ ಯಜ್ಞಗಳು
ಈ ಒಂದು 3 ಪದದಿಂದ ಸ್ಥಾಪಿಸಲ್ಪಟ್ಟಿವೆ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಓಂ, ತತ್ ಮತ್ತು ಸತ್ ಎಂಬ 3 ಪದಗಳು ಪರಮ ಸತ್ಯದ ಸೂಚನೆಗಳಾಗಿವೆ. ಹಾಗಾಗಿ ಇವುಗಳಿಂದಲೇ ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣರು ವೇದಗಳು ಮತ್ತೆ ಯಜ್ಞಗಳು ಈ ಒಂದು ಈ ಒಂದು ಸಂಕೇತಗಳನ್ನ ಬಳಸ್ತಿದ್ರು ಅಥವಾ ಉಪಯೋಗಿಸ್ತಿದ್ರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ 3 ಜನರಿಗೆ. ಮಾತಾಜಿ ಕಡೆ ಶ್ಲೋಕಲ್ಲಿ ಎಲ್ರಿಗೂ ಹೇಳಿಸ್ಬಿಡ್ತೀನಿ. ಸಮಯ ಮಾತಾಜಿ ಮುಂದೆ ತರಗತಿ ಇದೆಯಲ್ಲ. ಆಗುತ್ತೆ ಮಾತಾಜಿ, ವೇಟ್ ಕೊನೆ ಶ್ಲೋಕ ಮಾಡ್ತಾರೆ. ಅಲ್ಲ ಮಾತಾಜಿ ಇದು. ಹಾ, ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ನೀವು ಹೇಳಿದ್ರಲ್ಲ ಇದು ಕೊನೆ ಶ್ಲೋಕ ಅಂತ. ಇಲ್ಲಿ ಇವತ್ತಿಂದ ಕೊನೆ ಶ್ಲೋಕ, ಅಧ್ಯಾಯದ ಕೊನೆ ಶ್ಲೋಕ ಅಲ್ಲ. ಅಲ್ಲ, ಅದೇ ಮಾತಾಜಿ ಹೇಳಿಸ್ತೀರಿ 3 ಮಾತಾಜಿ. ಜನರಿಗೆ ಹೇಳಿಸಿ ಮಾತಾಜಿ. ಪಾರ್ವತ ಮಾತಾಜಿ, ರೇಖಾ ಮಾತಾಜಿ, ಶಶಿಕಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಂ ತತ್ ಸದತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ